ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ದ ಆಡಳಿತ ಗುಲಪಡೆಯಿನ ಒಂಬತ್ತುಕೆರೆ ಸೈಯದ್ ಮದನಿ ಐಟಿಐ ಶಿಕ್ಷಣ ಸಂಸ್ಥೆಡ್ ಹಿರಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಬೊಕ್ಕ ವಾರ್ಷಿಕ ಕ್ರೀಡಾಕೂಟದ ಇನಾಂ ಪಟ್ನಲ್ ಹೆಸರು ಸಂಸದ ಸಭಾಂಗಣಡು ಸೋಮವಾರ ಕಾಂಡೆ ಅಟೆಂಡ್ ಮಾಡಿದ್ದೇರು. ಉಳ್ಳಾಲ ಸೈಯದ್ ಮದನಿ ದರ್ಗಾ ಚಾರಿಟೇಬಲ್ ಟ್ರಸ್ಟ್ ದ ಆಡಳಿತ ಗುಲಪಡೆಯಿನ ಒಂಬತ್ತುಕೆರೆ ಸೈಯದ್ ಮದನಿ ಕೈಗಾರಿಕಾ ತರಬೇತಿ ಸಂಸ್ಥೆಡ್ ಹಿರಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ವಾರ್ಷಿಕ ಕ್ರೀಡಾಕೂಟದ ಇನಾಂ ವಿತರಣೆ ಅಂಚೆನೆ ಮಾನಾದಿಗೆ ಲೇಸನು ಸೋಮವಾರ ಕಾಂಡ ನಡಪಾಯರು. ಉಳ್ಳಾಲ ಸೈಯದ್ ಮದನಿ ದರ್ಗಾ ಅಧ್ಯಕ್ಷರು ಜನಾಬ್ ಅಲ್ಹಾಸ್ ಹನೀಫ್ ಹಾಜಿ ಬೊಕ್ಕ ಪದಾಧಿಕಾರಿಗಳು ವಾರ್ಷಿಕ ಕ್ರೀಡಾಕೂಟಡ್ ಗೆಂದಿನಕ್ಲೆಗ್ ಇನಾಂಲೆನು ವಿತರಣೆ ಮಾಡ್ತೇರು. ಉಳ್ಳಾಲ ದರ್ಗಾ ಸಮಿತಿದ ಅಧ್ಯಕ್ಷರು ಬೊಕ್ಕ ಪದಾಧಿಕಾರಿಗಳನ್ನು ಈ ಪೊರ್ತು ಅಭಿನಂದನೆ ಮಾಡ್ತೇರು. ಕೊಡುಗೆ ಸಮಾರಂಭವನ್ನ ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಗಾಗಿ ಮೊಹಮ್ಮದ್ ಸುಹೈಲ್ ಇವರನ್ನ ಆಹ್ವಾನಿಸ್ತಾ ಇದ್ದೇವೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂತಹ ಮೊಹಮ್ಮದ್ ಸುಹೇಲ್ ಅವರಿಗೆ ಧನ್ಯವಾದಗಳು. ಈಗ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಆಗಮಿಸಿದ್ದಾರೆ. ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಅಧೀನದಲ್ಲಿ ನಡೆಯುವ ನಮ್ಮ ಈ ITI ಇವತ್ತಿನ ಈ ಸಮಾರಂಭಕ್ಕೆ ಆಗಮಿಸಿದ ಎಲ್ಲರನ್ನು ಸ್ವಾಗತಿಸಲಿಕ್ಕೆ ಸನ್ಮಾನ್ಯ ಪ್ರಾಂಶುಪಾಲರಂತಹ ಶ್ರೀಯುತ ವಿಶ್ವರಾಜ್ ಸರ್ ಅವರನ್ನ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೀವಿ. ಇತ್ತೀಚೆಗೆ ತಾನೇ ನಮ್ಮ ನಗಲಿದ ಹಾಜಿಯವರಾದ ಸೈಯದ್ ಫಜಲ್ ಕೋಯಂ ಕೂರತಂಗಲ್ ಅವರನ್ನು ನೆನಪಿಸುತ್ತಾ ಈ ದಿನ ನಾವು ನಮ್ಮ ಸೈಯದ್ ಮದನಿ ITIಯಲ್ಲಿ ವಾರ್ಷಿಕ ಉತ್ಸವ ಹೇಗೆ ನಡೆಯುವಂಥ ಕ್ರೀಡೋತ್ಸವದ ಪ್ರಶಸ್ತಿ ಕೊಡುಗೆ ಸಮಾರಂಭ ಹಾಗೂ 2ನೇ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುವ ಸಮಾರಂಭವನ್ನು ಒಟ್ಟಿಗೆ ಇಟ್ಟುಕೊಂಡಿದ್ದೇವೆ. ಯಾಕೆಂದರೆ ನಾಡ್ದು 1 ತಾರೀಕಿಂದ ಅವರಿಗೆ ಫೈನಲ್ ಎಕ್ಸಾಮ್ ಸ್ಟಾರ್ಟ್. ಅದರಲ್ಲಿ ಕಲೀಲಿಕ್ಕೆ ತುಂಬ ಇದೆ. ಅದೇ ಈ ಕಾರ್ಯಕ್ರಮಕ್ಕೆ ಹಾಜರಾದ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಾದ DG ಹನೀಫ್ ಹಾಜಿ ಅವರನ್ನು ನಮ್ಮ ITIಯ ಪರವಾಗಿ ಎಲ್ಲ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ನಮ್ಮ ITIಯ ಕಿರಿಯ ತರಬೇತಿ ಅಧಿಕಾರಿಯಾದ ಖಾದರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತೇನೆ. ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಜನರಲ್ ಸೆಕ್ರೆಟರಿ ಅವರಾದ ಮೊಹಮ್ಮದ್ ಇಮ್ತಿಯಾಜ್ ಹುಸೇನ್ ಅವರನ್ನು ಕೂಡ ನಮ್ಮ ITI ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ನಮ್ಮ ITIಯ ಕಿರಿಯ ತರಬೇತಿ ಅಧಿಕಾರಿಯಾದ ನೂರುದ್ದೀನ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಮೂಲಕ ತಿಳಿಸ್ತಾರೆ. ಮತ್ತೊಬ್ಬರು ಅತಿಥಿಯಾದ ಫಾರೂಕ್ ಅಬೂಬಕ್ಕರ್ ಉಳ್ಳಾಲ್ ಟ್ರೆಷರರ್ ಅವರನ್ನು ನಮ್ಮ ITIಯ ಕಿರಿಯ ತರಬೇತಿ ಅಧಿಕಾರಿಯಾದ ಶಿವಶಂಕರ್ ಹೊಳ್ಳ ಅವರು ಬಂದು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಮೂಲಕ ತಿಳಿಸುತ್ತಿದ್ದೀನಿ. ನಮ್ಮ ದರ್ಗಾದ ವೈಸ್ ಪ್ರೆಸಿಡೆಂಟ್ ಆದ ಫಾರೂಕ್ UH ಅವರನ್ನು ನಮ್ಮ ITIಯ ಕಿರಿಯ ತರಬೇತಿ ಅಧಿಕಾರಿಯಾದ ಡೆನಿಸ್ ವಾಸ್ ಚಾರಿಟೇಬಲ್ ಟ್ರಸ್ಟ್ ವೈಸ್ ಪ್ರೆಸಿಡೆಂಟ್ ಆದ ಫಾರೂಕ್ UH ಅವರನ್ನು ಡೆನಿಸ್ ವಾಸ್ ಅವರು ಸ್ವಾಗತಿಸಿ. ಜಾಯಿಂಟ್ ಸೆಕ್ರೆಟರಿ ಆದ ಅಬ್ದುಲ್ ಅಜೀಜ್ ಅವರನ್ನು ನಮ್ಮ ITIಯ ಫಸ್ಟ್ ಡಿವಿಷನ್ ಕ್ಲಾರ್ಕ್ ಆದಂಥ ಅಬ್ದುಲ್ ಖಾದರ್ ಅವರು ಬಂದು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಮೂಲಕ ತಿಳಿಸುತ್ತಿದ್ದರು. ಮೊಯ್ದೀನ್
ಬೊಟ್ಟು ಅವರನ್ನು ಕೂಡ ಟ್ರಸ್ಟಿ ಅವರನ್ನು ನಾನು ಈಗ ನಮ್ಮ ಹಸನಬ್ಬ ಸರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಮೂಲಕ ತಿಳಿಸ್ತೀನಿ. ಅಬ್ದುಲ್ ಜಬ್ಬಾರ್ ಉಪಾಧ್ಯಕ್ಷರು ಈಗ ತಾನೇ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತ ನೀಡುತ್ತಿದ್ದೇನೆ. ಇವರಿಗೆ ನಮ್ಮ ITI ಕಿರಿಯ ತರಬೇತಿ ಅಧಿಕಾರಿಯಾದ ರಾಜೇಶ್ ಪೈ ಸರ್ ಅವರು ಬಂದು ಹೂವನ್ನು ನೀಡಬೇಕಾಗಿ ಈ ಮೂಲಕ ಕೇಳ್ತಿದ್ದಾರೆ. ಅಬೂಬಕರ್ ಅವರು ನಮ್ಮ ಟ್ರಸ್ಟಿ ಆದವರನ್ನು ನಮ್ಮ ITI ಕಿರಿಯ ತರಬೇತಿ ಅಧಿಕಾರಿಯಾದ ತಸ್ಲೀಂ ಸರ್ ಅವರು ಬಂದು ಹೂವನ್ನು ನೀಡಬೇಕಾಗಿ ಮೂಲಕ ಕೇಳಿಕೊಳ್ತೀನಿ. UD ಅಶ್ರಫ್ ಟ್ರಸ್ಟಿ ಅವರನ್ನು ನಮ್ಮ ITI ಕಿರಿಯ ತರಬೇತಿ ಅಧಿಕಾರಿಯಾದ ಅಬ್ದುಲ್ ಖಾದರ್ ಅವರು ಹೂವನ್ನು ನೀಡಬೇಕಾಗಿ ಮೂಲಕ ಕೇಳಿಕೊಳ್ತೇವೆ. ಮತ್ತೊಮ್ಮೆ ಸ್ವಾಗತಿಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ನಿಲ್ಲಿಸ್ತಾ ಇದ್ದೇನೆ. ಧನ್ಯವಾದ. ಹಾಗೂ ಎಲ್ಲರನ್ನ ಸ್ವಾಗತಿಸಿದಂತಹ ಸನ್ಮಾನ್ಯ ವಿಶ್ವರಾಜ್ಯರವರಿಗೆ ಕೃತಜ್ಞತೆಗಳು. ಮುಂದಿನ ಕಾರ್ಯಕ್ರಮ ಪ್ರಾಸ್ತಾವಿಕ ಭಾಷಣ ನಮ್ಮ ಎಲ್ಲರ ನೆಚ್ಚಿನ ಕಿರಿಯ ತರಬೇತಿ ಅಧಿಕಾರಿ ಅಬ್ದುಲ್ ಖಾದರ್ ಸರ್ ಅವರನ್ನ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇವೆ. ವೇದಿಕೆಯ ಮೇಲಿರುವ ನಮ್ಮೆಲ್ಲರ ಪ್ರೀತಿಯ ಗೌರವಾನ್ವಿತ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಜಮಾತಿನ ಅಧ್ಯಕ್ಷರೇ, ಉಪಾಧ್ಯಕ್ಷರುಗಳೇ, ಕೋಶಾಧಿಕಾರಿಗಳೇ, ಪ್ರಧಾನ ಕಾರ್ಯದರ್ಶಿಗಳೇ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರೇ, ಪ್ರೀತಿಯ ಅಧ್ಯಾಪಕ ವೃಂದದವರೇ, ವಿದ್ಯಾರ್ಥಿಗಳೇ, ನಾವೆಲ್ಲರೂ ಈ ದಿವಸ ಈ ನಮ್ಮ ಈ ಸೈಯದ್ ಮದನಿ ITIಯಲ್ಲಿ ಒಟ್ಟು ಸೇರಿದ್ದೇವೆ. ಗೌರವಾನ್ವಿತರಾದಂತಹ ಆಡಳಿತ ಮಂಡಳಿಯನ್ನು ಸೇರಿಸಿಕೊಂಡು, ವಿದ್ಯಾರ್ಥಿ ವೃಂದವನ್ನು ಸೇರಿಸಿಕೊಂಡು ನಾವಿಲ್ಲಿ ಒಟ್ಟು ಸೇರಿದ್ದೇವೆ. ವಿದ್ಯಾರ್ಥಿಗಳ ಸಂಖ್ಯೆ ಈ ಒಂದು 4 ಗೋಡೆಗಳ ಒಳಗೆ ಇಷ್ಟಕ್ಕೆ ಮೀಸಲಿದ್ದರೂ ಕೂಡ ಜರುಗುವಂತಹ ಕಾರ್ಯಕ್ರಮ, ಇಷ್ಟು ವರ್ಷಗಳಲ್ಲಿ ನಡೆದು ಬಂದಂತಹ ದಾರಿ, ಇದೆಲ್ಲವನ್ನು ಕೂಡ ವಿವರಿಸಬೇಕಾದರೆ 1-2 ದಿನಗಳು ಸಾಕಾಗಲಿಕ್ಕಿಲ್ಲ ಎಂಬುದಾಗಿ ಆಗಿದೆ ನನ್ನ ಅನಿಸಿಕೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಮುಂದೆ ಕುಳಿತಿರತಕ್ಕಂತಹ ಗೌರವಾನ್ವಿತ ನಮ್ಮ ಆಡಳಿತ ಮಂಡಳಿಯ ಅತಿ ಪ್ರೀತಿಯ ಅಧ್ಯಕ್ಷರಾದಂತಹ ಜನಾಬ್ ಹನೀಫ್ ಹಾಜಿ ರವರು ನಮ್ಮ ಮುಂದೆ ಕೂತಿದ್ದಾರೆ. ಅವರ ಒಟ್ಟಿಗೆ ಇರತಕ್ಕಂತಹ ಇಷ್ಟೊಂದು ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಇವತ್ತು ಇಲ್ಲಿ ಸೇರಿದ್ದಾರೆ. ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ, ನಾವೆಲ್ಲರೂ ಹುಟ್ಟುವುದಕ್ಕಿಂತ ಮೊದಲೇ ಅಂತಲೇ ಹೇಳಬಹುದು. 1983ರಲ್ಲಿ ಏಪ್ರಿಲ್ 20ರಂದು ಈ ಸೈಯದ್ ಮದನಿ ITIಯನ್ನು ಇಲ್ಲಿ ಸ್ಥಾಪನೆ ಮಾಡಿದರು. 40 ವರ್ಷಗಳಿಗಿಂತ ಮೊದಲು ಅಂತ ಹೇಳಬಹುದು. ಪ್ರೀತಿಯ ವಿದ್ಯಾರ್ಥಿಗಳಾದಂಥ ನೀವೆಲ್ಲ ನಮ್ಮ ತಂದೆಯವರು ಹುಟ್ಟುವುದಕ್ಕಿಂತ ಮೊದಲು ಕೂಡ ಅಂತಲೇ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಮ್ಮ ಮುಂದಿರತಕ್ಕ ಕುಳಿತಿರುವಂತಹ ಈ ಒಂದು ಬೆಳಕಾಗಿರುವಂತಹ, ನಮಗೆಲ್ಲರಿಗೂ ಕೂಡ ದಾರಿದೀಪವಾಗಿರುವಂಥ ಈ ಆಡಳಿತ ಮಂಡಳಿ ಇವತ್ತು ಕುಳಿತಿರಬೇಕಾದರೆ 40 ವರ್ಷಗಳಿಗಿಂತ ಮೊದಲು 1983ರಲ್ಲಿ ಈ ITIಯನ್ನು ಸ್ಥಾಪನೆ ಮಾಡಬೇಕಾದರೆ ಅಂದು ಈ ಎಲ್ಲ ಸಂಸ್ಥೆಗಳಿಗೆ ನೇತೃತ್ವ ಕೊಟ್ಟಂತಹ ಆ ಆಡಳಿತ ಮಂಡಳಿಯವರು ಎಂಥವರಾಗಿರಬೇಕು, ಎಂತಹ ಒಂದು ದೂರದೃಷ್ಟಿಯನ್ನು ಅವರು ಹೊಂದಿರಬೇಕು. ಅದರ ನಂತರ ಆ ಪರಂಪರಾಗತವಾಗಿ ನಡೆದು ಬಂದಂತಹ ಆಡಳಿತ ಮಂಡಳಿಯಾಗಿದೆ ನಮ್ಮ ಮುಂದೆ ಕುಳಿತಿರತಕ್ಕಂತಹ ಗೌರವಾನ್ವಿತ
ಆಡಳಿತ ಮಂಡಳಿಯ ಸದಸ್ಯರು. ಹೇಗೆ ಅವರನ್ನು ಪ್ರೀತಿಸಬೇಕು ಅಂತೇಳಿ ನನಗೆ ಅರ್ಥ ಆಗ್ತಾ ಇಲ್ಲ. ಕಾರಣ ಒಂದೇ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಜಮಾಯತಿನ ಅಧೀನದಲ್ಲಿ ಬಹಳಷ್ಟು ವಿದ್ಯಾಸಂಸ್ಥೆಗಳು ಇವತ್ತು ಇದೆ. ಸೈಯದ್ ಮದನಿ ಅರಬಿಕ್ ಕಾಲೇಜ್ ಇದೆ, ಟಿಪ್ಪು ಸುಲ್ತಾನ್ ಹೈಸ್ಕೂಲ್ ಇದೆ, ಟಿಪ್ಪು ಸುಲ್ತಾನ್ ಪದವಿ ಪೂರ್ವ ಕಾಲೇಜ್ ಇದೆ, ಸೈಯದ್ ಮದನಿ ಪದವಿ ಪೂರ್ವ ಕಾಲೇಜ್ ಹಲೇಕಳದಲ್ಲಿದೆ, ಉರ್ದು ಸ್ಕೂಲ್ ಇದೆ, ಹಜರತ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆ. ಬಹಳಷ್ಟು ವಿದ್ಯಾಸ್ಥಾಪನೆಗಳನ್ನು ಅವರು ಅಂದು ಸ್ಥಾಪಿಸಿದ್ದಾರೆ. ಅದರೊಟ್ಟಿಗೆ ಏನು ಮಾಡಿದರು ಅಂತ ಹೇಳಿದರೆ, ಯಾವುದೇ ಒಂದು ಕಷ್ಟದ ಕಾಲದಲ್ಲಿ ಯಾವುದೇ ಒಂದು ಊರಿಗೆ ಬರಗಾಲ ಬಂದರೆ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಆ ಊರಿನ ಎಲ್ಲ ಜನರಿಗೆ ಕೂಡ ಅವರನ್ನು ನೋಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು ಒಂದು ಸಹಜ. ಅದೇ ರೀತಿಯಲ್ಲಿ ಎಲ್ಲ ಜನರಿಗೆ ವಿದ್ಯೆ ಸಿಗಬೇಕು, ಜಾತಿ ಮತ ಭೇದ ವರ್ಣ ಇದು ಯಾವುದೇ ಭೇದ ಭಾವವಿಲ್ಲದೆ, ಬಡವ ಶ್ರೀಮಂತ ಎಂಬ ಭೇದ ಭಾವವಿಲ್ಲದೆ ಅವರಿಗೆ ವಿದ್ಯೆ ಸಿಗಬೇಕು ಎಂಬ ಉದ್ದೇಶದಿಂದ ಅಂದಿನಿಂದ ಇಂದಿನವರೆಗೆ ವಿದ್ಯಾಸಂಸ್ಥೆಗಳನ್ನು ಕಟ್ಟುತ್ತಾ ಬೆಳೆಸುತ್ತಾ ಬಂದಿದ್ದಾರೆ. ಆ ಕಾಲಘಟ್ಟದಲ್ಲಿ ಸಾಕಷ್ಟು ವಿದ್ಯಾಸಂಸ್ಥೆಗಳನ್ನು ಅವರು ಕಟ್ಟಿದರೂ ಕೂಡ ಇಲ್ಲಿ ವಿದ್ಯೆಗಳನ್ನು ನೀಡುವುದು ಮಾತ್ರ ಅಲ್ಲ, ಪದವಿ ಪೂರ್ವ ಕಾಲೇಜುಗಳಲ್ಲಿ ಅವರು ಎಜುಕೇಷನ್ಗಳನ್ನು ಮಾಡಿ ಹೈಯರ್ ಎಜುಕೇಷನ್ಗಳಿಗೆ ಮುಂದಕ್ಕೆ ಹೋಗುವುದಕ್ಕೆ ಅನುವು ಮಾಡಿಕೊಡುವುದು ಮಾತ್ರವಲ್ಲದೆ, 40 ವರ್ಷಗಳಿಗಿಂತ ಮೊದಲು ನಮ್ಮ ಸಂಸ್ಥೆಯಲ್ಲಿ ನಮ್ಮ ಚಾರಿಟೇಬಲ್ನ ಅಧೀನದಲ್ಲಿ ಸ್ವಂತ ಕಾಲಲ್ಲಿ ನಿಲ್ಲುವ ರೀತಿಯಲ್ಲಿ, ಸ್ವಂತ ಕುಟುಂಬವನ್ನು ನೋಡುವ ರೀತಿಯಲ್ಲಿ ಒಂದು ITIಯನ್ನು ಪ್ರಾರಂಭಿಸಿ ಎಲ್ಲ ಜನರಿಗೆ ಕೂಡ ವಿದ್ಯೆಯನ್ನು ನೀಡಿ ಅವರ ಸ್ವಂತ ಕಾಲಲ್ಲಿ ನಿಲ್ಲಬೇಕೆಂಬ ಉದ್ದೇಶದಿಂದ 43 ವರ್ಷಗಳಿಗಿಂತ ಮೊದಲು ಎಲ್ಲ ವಿದ್ಯಾಸಂಸ್ಥೆಗಳನ್ನು ನಡೆಸುವುದರ ಒಟ್ಟಿಗೆ ಈ ITI ಎಂಬ ಒಂದು ಸಂಸ್ಥೆಯನ್ನು ಅವರು ನಡೆಸಿದ್ರಲ್ಲ, ಸರ್ವಶಕ್ತನಾದಂತಹ ಅಲ್ಲಾಹು ಆ ಒಂದು ಆಲೋಚನೆಯನ್ನು ಆವತ್ತು ಅವರಿಗೆ ಕೊಡದಿರುತ್ತಿದ್ದರೆ ನಮ್ಮ ಅವಸ್ಥೆ ಏನಾಗ್ತಿತ್ತು ಎಂಬುದಾಗಿದೆ ನಾನು ಇಲ್ಲಿ ಭಾವಿಸ್ತಾ ಇರುವಂಥದ್ದು. ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಧ್ಯಾಪಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 1997ರಲ್ಲಿ ಸರ್ಕಾರದ ಸ್ವಲ್ಪ ಮಟ್ಟಿನ ಅನುದಾನ ಸಿಕ್ಕಿದ್ರು, ಅದಕ್ಕಿಂತ ಮೊದಲು ಸ್ವಲ್ಪ ಕಷ್ಟದ ಪರಿಸ್ಥಿತಿ ಇದ್ದರೂ ಕೂಡ ಅದರ ನಂತರ ನಾವು ಬಹಳ ಸಂತೋಷದಲ್ಲಿದ್ದೇವೆ, ಆಗಲೂ ಸಂತೋಷದಲ್ಲಿದ್ದೆವು. ಮಾತ್ರವಲ್ಲದೆ ಇಲ್ಲಿ ಕಲಿಯುತ್ತಾ ಇರುವಂತಹ ಈ ವಿದ್ಯಾರ್ಥಿಗಳು, ಕಲಿತು ಹೋಗಿರುವಂಥ ವಿದ್ಯಾರ್ಥಿಗಳು, ಪ್ರತಿಯೊಂದು ವಿದ್ಯಾರ್ಥಿಗಳು, ಒಂದು ಮನೆಯಿಂದ ಬರುವಂಥ ವಿದ್ಯಾರ್ಥಿಗಳು ITI ಆದ ತಕ್ಷಣ 6 ತಿಂಗಳ ಒಳಗಡೆ ಅವರು ತಮ್ಮ ಸ್ವಂತ ಕುಟುಂಬವನ್ನು ನೋಡುವಂಥ ಧೈರ್ಯವನ್ನು ತೋರಿದ್ದಾರೆ ಎಂಬುದನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದಕ್ಕೆ ಕಾರಣ ಅಷ್ಟೊಂದು ದೂರದೃಷ್ಟಿ ಇಟ್ಟುಕೊಂಡು 40 ವರ್ಷಗಳಿಂದ ಮೊದಲು ಸ್ಥಾಪಿತವಾದಂಥ ಈ ITI ನೀವು ನೋಡಿ, ಬಹಳಷ್ಟು ವಿದ್ಯಾಸಂಸ್ಥೆಗಳು ನಮ್ಮ ಪರಿಸರದಲ್ಲಿದೆ. ಎಲ್ಲಿ ಕೂಡ ದಕ್ಷಿಣ ಕನ್ನಡದಲ್ಲಿ ಹೆಸರುವಾಸಿಯಾಗಿರುವಂತಹ ಒಂದು ITI ಇಲ್ಲ. ಒಂದೇ ಒಂದು ITI ನಮ್ಮ ಇತ್ತೀಚೆಗೆ ಈ ಕಡೆಗೆ ಒಂದಿದೆ, Xavier ITI ಒಂದಿದೆ, ಮತ್ತು ಆಚೆ ಕೂಡ ನಮ್ಮ ಮಂಗಳೂರಿನಲ್ಲಿ ITI ಇದೆ. ಆದರೆ ಅದರಿಂದ ಈಚೆಗೆ ಬಂದರೆ ಪದವಿ ಪೂರ್ವ ಕಾಲೇಜ್ ಇದೆ, ಟ್ಯೂಷನ್ ಸೆಂಟರ್ಗಳಿದೆ, ಹೈಸ್ಕೂಲ್ಗಳಿವೆ, ITIಗಳಿಲ್ಲ. ಆದರೆ ITIಗಳನ್ನು ಸ್ಥಾಪಿಸಿದಂತಹ ITI ಇವತ್ತಿನವರೆಗೂ ಕೂಡ ನಡೆದು ಬಂದಿರುವಂಥದ್ದು ನಮ್ಮೆಲ್ಲರ ಭಾಗ್ಯ ಅಂತೇಳಿ ಹೇಳಬೇಕು. ಅದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ನಮ್ಮೆಲ್ಲರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ಎಲ್ಲ ಅಧ್ಯಾಪಕರ ಪರವಾಗಿ, ನಮ್ಮ ಕುಟುಂಬಸ್ಥರ ಪರವಾಗಿ ಈ ಆಡಳಿತ ಮಂಡಳಿಯನ್ನು ತುಂಬ ಹೃದಯದಿಂದ ನಾನು ಅಭಿನಂದಿಸ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಕೂಡ ಒಳ್ಳೆಯ ರೀತಿಯಲ್ಲಿ ಇದನ್ನು ಸಾಗಿಸುವಂಥ ಧೈರ್ಯ, ಆ ದೂರದೃಷ್ಟಿ ಎಲ್ಲವನ್ನೂ ಇಟ್ಟುಕೊಂಡಿರುವಂಥ ಆಡಳಿತ ಮಂಡಳಿಯವರು ಇನ್ನು ಮುಂದಕ್ಕೆ ಕೂಡ ಬಹಳಷ್ಟು ನಾವು ಸಾಧಿಸುವಂತಹ ಆ ಒಂದು ಧೈರ್ಯ, ಆ ಒಂದು ಎಲ್ಲ ವಿಧ ಸಹಕಾರಗಳನ್ನು ಸರ್ವಶಕ್ತರು ನೀಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇರುವಂಥದ್ದು ಇವತ್ತಿನ ಒಂದು ಕಾರ್ಯಕ್ರಮ. ಒಂದನೆಯದಾಗಿ ಎಲ್ಲ ರೀತಿಯ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಗಳನ್ನು ವಿತರಣೆ ಮಾಡುವಂಥ ಒಂದು ಸಮಾರಂಭ. ಅದೇ ರೀತಿಯಲ್ಲಿ 2ನೇ ವರ್ಷ ಮುಗಿಸಿ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ. ಅದರ ಜೊತೆಯಾಗಿ ನಮ್ಮ ಪ್ರೀತಿಯ ಗೌರವಾನ್ವಿತ ಎಲ್ಲ ಆಡಳಿತ ಮಂಡಳಿಯವರನ್ನು ಕೂಡ ನಾವು ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ಸಭೆಯಲ್ಲಿ ಜರಗಲಿಕ್ಕೆ ಇದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡುವುದೇನಂತ ಹೇಳಿದರೆ, ಇಷ್ಟೊಂದು ವರ್ಷಗಳಲ್ಲಿ ನನ್ನ ಭಾಷಣ ಅತಿ ಚುಟುಕಾಗಿ ನಾನು ಮುಗಿಸ್ತೇನೆ. ಆಡಳಿತ ಮಂಡಳಿಯವರಿಗೆ
ಬೇರೆ ಬೇರೆ ವ್ಯಕ್ತಿಗಳಿಗೆ ಅತ್ಯವಶ್ಯಕವಾದಂತಹ ಕೆಲಸ ಕಾರ್ಯ ಇರಬಹುದು ಎಂಬ ಒಂದು ಉದ್ದೇಶದಿಂದ ಕೆಲವೊಂದು ವಿಚಾರಗಳು ಮಾತ್ರ ಹೇಳಿಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳಿಗೆ ಗೌರವಾನ್ವಿತ ಆಡಳಿತ ಮಂಡಳಿಯವರು ಅವರ ಕೈಯಿಂದ ನೀವು ಪ್ರಶಸ್ತಿಯನ್ನು ಸ್ವೀಕರಿಸ್ತೀರಿ. ಅದೇ ರೀತಿಯಲ್ಲಿ ಇಲ್ಲಿಂದ ಮುಂದಕ್ಕೆ ಪಾಸಾಗಿ ಹೋಗುವಂಥ ವಿದ್ಯಾರ್ಥಿಗಳು ಬಹಳಷ್ಟು ಕಂಪನಿಗಳಿಗೆ ನೀವು ಹೋಗಿ ಸೇರುವಂಥ ಅವಕಾಶಗಳು ನಿಮಗೆ ಸಿಗ್ತಾ ಇದೆ. ಕೆಲಸಗಳು ಎಲ್ಲಿಂದ ಕೈ ಬೀಸಿ ಕರೀತದೆ ಎಂಬುದಾಗಿ ನಮಗೆ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಆ ಸಂದರ್ಭದಲ್ಲಿ ನೀವು ಇಲ್ಲಿ ಕಲಿತಿರುವಂಥ ಎಲ್ಲ ವಿದ್ಯೆಗಳನ್ನು ಕೂಡ ಕ್ರೋಢೀಕರಿಸಿಕೊಂಡು ಇದರ ನಂತರ ನೀವು ಹೊರಗಿಗೆ ಹೋಗಿ ಬೇರೆ ಬೇರೆ ಕಂಪನಿ ಪಡೆದುಕೊಂಡಂಥ ಅನುಭವಗಳನ್ನು ಕ್ರೋಢೀಕರಿಸಿಕೊಂಡು ಮುಂದಕ್ಕೆ ನೀವು ಸಾಗಬೇಕಾಗಿದೆ. ಮುಂದಕ್ಕೆ ಸಾಗುವಾಗ ಕೆಲವೊಂದು ಅಡೆತಡೆಗಳು ಎದುರಾಗಬಹುದು. ಎಲ್ಲವನ್ನು ಕೂಡ ಬಹಳ ತಾಳ್ಮೆಯಿಂದ ಅದನ್ನೆಲ್ಲವನ್ನು ಕೂಡ ನಿರ್ವಹಿಸಿಕೊಂಡು ಮುಂದಕ್ಕೆ ನೀವು ಹೋಗುವುದೇ ಆದರೆ ಖಂಡಿತವಾಗಿಯೂ ಈ ಮೊದಲು ಕಲಿತು ಹೋಗಿರುವಂಥ ವಿದ್ಯಾರ್ಥಿಗಳಂತೆ ನಿಮಗೆ ಕೂಡ ಭವಿಷ್ಯಗಳು ಕಾದಿದೆ, ಭವಿಷ್ಯಗಳು ಚೆನ್ನಾಗಿರುತ್ತದೆ, ಮುಂದಿನ ಜೀವನ ಒಳ್ಳೆಯದಾಗ್ತದೆ ಎಂಬುದನ್ನು ಈ ಒಂದು ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇನ್ನೊಂದು ವಿಷಯ ಹೇಳುವಂಥದ್ದು ಏನಂತ ಹೇಳಿದರೆ, ಗೌರವಾನ್ವಿತ ಆಡಳಿತ ಮಂಡಳಿಯವರ ಗಮನಕ್ಕೆ ಕೂಡ ನಾನು ತರುವುದೇನಂತ ಹೇಳಿದರೆ, ಈ ಮೊದಲು ಆಡಳಿತ ಮಂಡಳಿಯವರು ನೀವು ಇಲ್ಲಿ ಹೇಳಿರುವಂಥ ಮಾತು ನಮಗೆ ನೆನಪಾಗ್ತಾ ಇದೆ. ಜಗತ್ತಿನಲ್ಲಿ, ಇಂಡಿಯಾದಲ್ಲೆಲ್ಲ ಜಗತ್ತಿನ ಯಾವುದೇ ಕಡೆಗೆ ಹೋದರೂ ಕೂಡ ನಾವು ಹೋದಾಗ ಅಲ್ಲಿರುವಂಥ ಫ್ಯಾಕ್ಟ್ರಿ, ಅಲ್ಲಿರುವಂಥ ದೊಡ್ಡ ದೊಡ್ಡ 3 ಸ್ಟಾರ್ ಹೋಟೆಲ್ಗಳು, ಬೇರೆ ಬೇರೆ ಕಂಪನಿಗೆ ನಾವು ಹೋದಾಗ, ಬೇರೆ ಬೇರೆ ಕಡೆಗೆ ಹೋದಾಗ ಯಾವುದಾದ್ರೂ ಒಂದು ವಿದ್ಯಾರ್ಥಿಗಳು ಬಂದು, ಸರ್ ನಾನು ನಿಮ್ಮ ITIಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು, ನಾನು ನಿಮ್ಮ ಸೈಯದ್ ಮದನಿ ಕಲಿತಿರುವಂಥ ವಿದ್ಯಾರ್ಥಿಗಳು ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ ಎಂಬುದಾಗಿ ಅವರು ಹೇಳಿದಂಥ ಮಾತುಗಳನ್ನು ಮೊದಲನೇ ಕಾಲದಿಂದ ಕೂಡ ಆಡಳಿತ ಮಂಡಳಿಯವರು ಇಲ್ಲಿ ಹೇಳಿ ಸೂಚಿಸುವಂಥದ್ದು. ಅದೇ ರೀತಿ ನಿಮಗೂ ಕೂಡ ನಾನು ಹೇಳ್ತಾ ಇರುವಂಥದ್ದು, ನಿಮಗೆ ಕಲಿಸಿಕೊಟ್ಟಂಥ ಅಧ್ಯಾಪಕರನ್ನು ಮಾತ್ರ ಗುರುತಿಸುವುದಲ್ಲ, ನಮ್ಮನ್ನು ನೋಡಿಕೊಳ್ಳುವಂತಹ, ನಮಗೆಲ್ಲ ಮಾರ್ಗದರ್ಶನ ಕೊಡುವಂತಹ ಈ ಒಂದು ವಿದ್ಯೆಗಳ ನಿಮಗೆ ಕೊಡಲಿಕ್ಕೆ ನಮಗೆಲ್ಲ ರೀತಿಯ ಸಹಾಯ ಸಹಕಾರಗಳನ್ನಿಟ್ಟು ನಮ್ಮನ್ನು ಬೆಳೆಸುತ್ತಾ ಬಂದಿರುವಂತಹ ಈ ಆಡಳಿತ ಮಂಡಳಿಯವರನ್ನು ಕೂಡ ನೀವು ಜಗತ್ತಿನ ಎಲ್ಲ ಕಡೆಗಳಿಗೆ ಕೂಡ ಹೋದರೂ ಕೂಡ ನೀವು ನೆನಪಿಸಬೇಕು. ನಿಮ್ಮ ಪ್ರಾರ್ಥನೆಗಳಲ್ಲಿ ಅವರನ್ನು, ನಮ್ಮನ್ನು ಎಲ್ಲವರನ್ನು ಕೂಡ ಸೇರಿಸಬೇಕೆಂಬುದಾಗಿ ಕೂಡ ಈ ಒಂದು ಸಂದರ್ಭ ನಾನು ಹೇಳ್ತಾ ಬಂತೇನೆ. ಇನ್ನೊಂದು ವಿಚಾರ ಹೇಳುವುದಂತ ಹೇಳಿದರೆ, ಇಲ್ಲಿ ನೀಡುತ್ತಾ ಇರುವಂತಹ ತರಬೇತಿಗಳು, ಬಹಳಷ್ಟು ವರ್ಷಗಳಿಂದ ತರಬೇತಿಯನ್ನು ನೀಡುತ್ತಾ ಇರುವಂತಹ ಅಧ್ಯಾಪಕರಿಂದ 1-2 ವರ್ಷಗಳಲ್ಲಿ 2-3 ವರ್ಷಗಳಲ್ಲಿ ಕ್ಲಾಸುಗಳನ್ನು ಮಾಡಿ ಹೊರಗೆ ಹೋಗುವಂಥವರಲ್ಲ, ಹೊರಗೆ ಹೋದವರಲ್ಲ. 25 ವರ್ಷಗಳಿಗಿಂತಲೂ ಕೂಡ ಮಿಗಿಲಾಗಿ ಈ ಒಂದು ಸಂಸ್ಥೆಯಲ್ಲಿ ತನ್ನ ಡ್ಯೂಟಿಯನ್ನು ಮಾಡಿಕೊಂಡು ಆಡಳಿತ ಮಂಡಳಿ ಇಲ್ಲಿಯವರೆಗೆ ಸಿಕ್ಕಿರುವಂತಹ ಒಂದು ತರಬೇತಿಗಳು ಮಾದರಿ ಯೋಗ್ಯವಾದಂಥ ತರಬೇತಿಗಳು ಎಂಬುದಾಗಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕಾರಣ ಇಷ್ಟೇ, ಕೇವಲ 25 ವರ್ಷಗಳಿಗಿಂತಲೂ ಕೂಡ ಮೇಲೆ ಸರ್ವಿಸ್ ಆಗಿರುವಂತಹ ಎಲ್ಲ ರೀತಿಯ ತರಬೇತಿಗಳು ನಿಮ್ಮನ್ನು ನೀಡಿ ಎಲ್ಲಿ ಕೆತ್ತಬೇಕು, ಎಲ್ಲಿ ಸರಿಪಡಿಸಬೇಕು ಎಂಬುದನ್ನೆಲ್ಲ ತಿಳಿದುಕೊಂಡು ಮಾಡಿರುವಂತಹ ಅಧ್ಯಾಪಕರು. ನಿಮಗೆ ಏನು ಅವರು ನಿಮಗೆ ಮಾರ್ಗದರ್ಶನವನ್ನು ಕೊಡ್ತಾರಾ, ಅವರು ಸ್ವಂತ ಜೀವನದಲ್ಲಿ ಅದನ್ನು ಅಳವಡಿಸಿ ನಿಮಗೆ ಕೊಡುವಂಥದ್ದು. ದುಶ್ಚಟಗಳಿಗೆ ಬಲಿ ಆಗಬೇಡಿ ಅಂತೇಳಿ ಕೆಲವು ರೀತಿಯ ಪ್ರೋಗ್ರಾಮ್ಗಳು ನಿಮಗೆ ಅಳವಡಿಸಿದ್ದಾರೆ. ಎಲ್ಲಿಯವರೆಗೆ ಅಂತ ಹೇಳಿದರೆ, ಒಂದು ಬೀಡಿ ಅಥವಾ ಒಂದು ಸಿಗರೇಟು, ಒಂದು ಪಾನ್ ಪರಾಗ, ಅದೇ ರೀತಿ ಇನ್ನಿತರ ಯಾವುದೇ ರೀತಿಯ ಕೆಟ್ಟ ಚಟ್ಟಿಗೊಟ್ಟಿಗೆಗಳನ್ನು ಮಾಡುವಂತಹವರು ನಮ್ಮ ಅಧ್ಯಾಪಕರು ಇಲ್ಲಿ ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಕೆಲವೊಂದು ಸಂದರ್ಭಗಳಲ್ಲಿ ನಿಮಗೆ ಅದನ್ನು ನೋಡಲಿಕ್ಕೆ ಹೊರಗಡೆ ಸಾಧ್ಯ ಇರಬಹುದು, ಆದರೆ ನಮ್ಮ ಅಧ್ಯಾಪಕ ವೃಂದದವರು, ಆಡಳಿತ ಮಂಡಳಿಯವರು ನಮ್ಮನ್ನು ಎಲ್ಲವರನ್ನು ಕೂಡ ಇಲ್ಲಿ ನಿಮಗೆ ತರಬೇತಿ ನೀಡುವುದಕ್ಕೋಸ್ಕರ ಇಲ್ಲಿ ಆಯ್ಕೆ ಮಾಡಿಕೊಂಡು ಉತ್ತಮವಾದ ತರಬೇತಿ ನೀಡಬೇಕೆಂಬ ಉದ್ದೇಶವನ್ನು ಅವರು ನೀಡುವುದರಿಂದ ಆ ರೀತಿಯ ತರಬೇತಿ ನಿಮಗೆ ಸಿಕ್ಕಿದೆ. ಯಾವತ್ತೂ ಕೂಡ ಅದನ್ನು ನೀವು ಬರೀಬಾರದು, ಅದನ್ನೆಲ್ಲವನ್ನು ಕೂಡ ಅನುಭವಿಸಿ ಮುಂದಕ್ಕೆ ಸಾಗಬೇಕು ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. ಸೊ ಇಷ್ಟೊಂದು ಕಾರ್ಯಕ್ರಮಗಳನ್ನು ಬಹಳಷ್ಟು ಹೇಳಲಿಕ್ಕಿದ್ದರೂ ಕೂಡ ನಾನು ಸ್ವಲ್ಪ ಹೆದರಿಕೊಂಡು ಇಲ್ಲಿ ಮಾತಾಡ್ತಾ ಇದ್ದೇನೆ. ಸಮಯ ಎಷ್ಟು ಮೀರಿ ಹೋಗ್ತದೋ ಏನು ಹೇಳಬೇಕೆಂಬುದಾಗಿ ನನಗೆ ಬಹಳಷ್ಟು ಇಲ್ಲಿ ಆತಂಕದಲ್ಲಿದ್ದೇನೆ. ಆದ್ದರಿಂದ ನೀವು ಈ ಸೇರಿರುವಂಥ ಎಲ್ಲ ಒಂದು ಕಾರ್ಯಕ್ರಮ 1983 ನಂತರ ಮತ್ತು ಅದಕ್ಕಿಂತ ಮೊದಲು ಕೂಡ ನಮ್ಮನ್ನಗಲಿದಂತಹ ಆಡಳಿತ ಮಂಡಳಿ, ಬಹುಮಾನ್ಯರಾದಂತಹ ಇಬ್ರಾಹಿಂ ಮಾಜಿ ಅಂದಿನ ಅಧ್ಯಕ್ಷರಾಗಿದ್ದರು. ನಾವೆಲ್ಲರೂ ಕೂಡ ಅವರ ಒಂದು ಮಾತನ್ನು ಕೇಳಿದವರಾಗಿದ್ದೇವೆ. ಅವರ ಟೀಮ್ ವರ್ಕ್, ಅದರ ನಂತರ ಆಡಳಿತ ಮಂಡಳಿಯವರು ಬಹಳಷ್ಟು ಜನರು ಕೂಡ ತೀರಿಕೊಂಡಿದ್ದಾರೆ. ಒಬ್ಬೊಬ್ಬರ ಹೆಸರನ್ನು ಕೂಡ ನಾನು ಇಲ್ಲಿ
ಹೇಳುವುದಿಲ್ಲ. ಎಲ್ಲರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ ಇದ್ದೇನೆ. ಅದು ಮಾತ್ರವಲ್ಲದೆ 1983ರಲ್ಲಿ ನಂತರ 1983 ಆಗಸ್ಟ್ 14ರಂದು ಈ ITIಯನ್ನು ಸ್ಥಾಪಿಸಿದರು. ಅದಕ್ಕೆ ಇದನ್ನು ಉದ್ಘಾಟನೆ ಮಾಡಿರುವಂತಹ ಬಹುಮಾನ್ಯರಾದಂತಹ ವಫಾತ್ ಆಗಿರುವಂತಹ ತಾಜುಲ್ ಉಲಮಾ ಉಳ್ಳಾಳ ತಂಗಲ್ರವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ಮಾತ್ರವಲ್ಲದೆ ತದನಂತರ ಉಳ್ಳಾಳ ಕಾಜಿ ಆಗಿರುವಂತಹ ಕುರತ್ ಸಾದಾತ್ ಕೂರತ್ ಸೈಯದ್ ಫಜಲ್ ಕೋಯಮ್ಮ ತಂಗಲ್ ಕೂರತ್ ಆ ತಂಗಲ್ರವರನ್ನು ಕೂಡ ಇಲ್ಲಿ ಸ್ಮರಿಸುತ್ತಾ ಅವರ ಹೆಸರಿನಲ್ಲಿ ಎಲ್ಲರೂ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮದ ಅಂತಿಮವಾಗಿ ಎಲ್ಲರಿಗೂ ಕೂಡ ಒಂದು ಊಟದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಅದೆಲ್ಲವನ್ನು ಪುಣ್ಯವನ್ನು ಕೂಡ ನೀವು ನಮ್ಮನ್ನ ಅಗಲಿರುವಂತಹ ನಮ್ಮನ್ನ ಬಿಟ್ಟು ಹೋಗಿರುವಂತಹ ಎಲ್ಲ ಆಡಳಿತ ಮಂಡಳಿಯವರು ಕೂಡ ಸರ್ವಶಕ್ತನಾದಂತಹ ಅಲ್ಲಾಹು ನೀಡಲಿ. ಅದೇ ರೀತಿಯಲ್ಲಿ ಈಗ ಕಾರ್ಯನಿರ್ವಹಿಸ್ತಾ ಇರುವಂತಹ ಎಲ್ಲ ಆಡಳಿತ ಮಂಡಳಿಯವರು ಕೂಡ ದೀರ್ಘಾಯುಷ್ಯ ಆರೋಗ್ಯ ಎಲ್ಲವನ್ನು ನೀಡಲಿ. ಇಲ್ಲಿ ತರಬೇತಿ ಪಡೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಜೀವನ ಕೂಡ ಉತ್ತಮವಾಗಲಿ. ಉತ್ತಮ ಪ್ರಜೆಯಾಗಿ ನಾವು ಬಾಳೋಣ. ಎಲ್ಲರಿಗೂ ಕೂಡ ಎಲ್ಲ ಜನರಿಗೂ ಭಾರತದ ಉತ್ತಮ ಪ್ರಜೆಯಾಗಿ ತಂದೆ ತಾಯಿಯವರಿಗೆ ಗುಣವಾದಂತಹ ಮಕ್ಕಳಾಗಿ ಸಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತಾ ನನ್ನ ಈ ಚಿಕ್ಕ ಭಾಷಣವನ್ನು ನಿಲ್ಲಿಸ್ತಾ ಇದ್ದೇನೆ. ಇತಿಹಾಸವನ್ನ ಮೆಲುಕು ಹಾಕುತ್ತಾ ITI ಸಾಗಿ ಬಂದ ದಾರಿ, ಹಿಂದಿನ ಅಧ್ಯಕ್ಷರುಗಳನ್ನು ನೆನಪಿಸುತ್ತಾ ಹಿಂದಿನ ಖಾಜಿಯಾದಂತಹ ತಾಜುಲ್ ಉಲಮರವರನ್ನು ನೆನಪಿಸುತ್ತಾ ಪ್ರಾಸ್ತಾವಿಕ ಭಾಷಣವನ್ನು ನೀಡಿರುವಂತಹ ಅಬ್ದುಲ್ ಖಾದರ್ ಸರ್ ಅವರಿಗೆ ಕೃತಜ್ಞತೆಗಳು. ಇನ್ನು ಮುಂದಿನ ಕಾರ್ಯಕ್ರಮ ಸಮಯದ ಅಭಾವವಿದೆ. ಬಹುಮಾನ ವಿತರಣಾ ಸಮಾರಂಭ ನಡೆಸಿಕೊಡಲಿಕ್ಕೆ ಶ್ರೀಯುತ ಡೆನಿಸ್ ವಾಸ್ ಅವರನ್ನ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇವೆ. 2023-24ನೇ ವರ್ಷದಲ್ಲಿ ನಾವು ನಡೆಸಿದಂಥ ವಾರ್ಷಿಕ ಕ್ರೀಡೋತ್ಸವ ಇದರ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಇದೀಗ ನಮ್ಮೊಂದಿಗೆ ಆಡಳಿತ ಮಂಡಳಿದವರು ಇದ್ದಾರೆ. ಅವರು ಇದೀಗ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸೈಯದ್ ಮದನಿ ಅರೇಬಿಕ್ ಟ್ರಸ್ಟ್ ಹಾಗೂ ಸೈಯದ್ ಮದನಿ ದರ್ಗಾ ಕಮಿಟಿ ಇದರ ಅಧ್ಯಕ್ಷರಾದಂತಹ ಜಾನಾ BG ಹನೀಫ್ ಹಾಜಿ ಅವರು ನಡೆಸಿಕೊಡ್ಬೇಕಾಗಿ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಪ್ರಥಮವಾಗಿ ಲಾಂಗ್ ಜಂಪ್ ಇದರ ಪ್ರಥಮ ಬಹುಮಾನ ಮೊಹಮ್ಮದ್ ಅಫ್ತರ್ ಅಲಿ MRAC ದ್ವಿತೀಯ ವರ್ಷದ ವಿದ್ಯಾರ್ಥಿ. ದ್ವಿತೀಯ ಬಹುಮಾನ ಮೊಹಮ್ಮದ್ ನಿಹಾಲ್ MRAC ದ್ವಿತೀಯ ವರ್ಷ. ತೃತೀಯ ಬಹುಮಾನ ಇಬ್ರಾಹಿಂ ಮುಜಾಂಬಿಲ್ MRAC ಪ್ರಥಮ ವರ್ಷ. ಶಾರ್ಟ್ ಪುಟ್ ಪ್ರಥಮ ಸ್ಥಾನ ಯೂಸುಫ್ MRAC ದ್ವಿತೀಯ ವರ್ಷ. ದ್ವಿತೀಯ ಬಹುಮಾನ ಅಬ್ದುಲ್ ಖಾದರ್ ತಮೀಮ್ MRAC ಫಸ್ಟ್ ಇಯರ್. ತೃತೀಯ ಬಹುಮಾನ ಅಬ್ದುಲ್ ರಶೀದ್ KM MRAC ಫಸ್ಟ್ ಇಯರ್. ಡಿಸ್ಕಸ್ ಥ್ರೋ ಅಬ್ದುಲ್ ಖಾದರ್ ತಮೀಮ್ ಫಸ್ಟ್ ಇಯರ್ MRAC ಫಸ್ಟ್ ಇಯರ್. ದ್ವಿತೀಯ ಬಹುಮಾನ ಯೂಸುಫ್ MRAC ಫಸ್ಟ್ ಇಯರ್. ತೃತೀಯ ಬಹುಮಾನ ಅಬ್ದುಲ್ ರಶೀದ್ KM MRAC ಫಸ್ಟ್ ಇಯರ್. ಬಹುಮಾನ ವಿತರಣೆ ಮಾಡಿದಂಥ ಅಧ್ಯಕ್ಷರಿಗೆ ಧನ್ಯವಾದಗಳು. ಇದೀಗ ವಾಲಿಬಾಲ್ ಮ್ಯಾಚಿನ ಬಹುಮಾನವನ್ನು ವಿತರಣೆ ಮಾಡಲಿದ್ದಾರೆ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಜನರಲ್ ಸೆಕ್ರೆಟರಿ ಆದಂತಹ ಮೊಹಮ್ಮದ್ ಇಮ್ತಿಯಾಜ್ ಹುಸೈನ್ ಅವರು. ವಾಲಿಬಾಲ್ ಪ್ರತಿಮಾ MRAC ಮೊಹಮ್ಮದ್ ಇಸಾಮ್ ಶಂಶುದ್ದೀನ್, ಮೊಹಮ್ಮದ್ ಲಫೀರ್, ಮೊಹಮ್ಮದ್ ಅರ್ಫಾಜ್, ಮೊಹಮ್ಮದ್ ಜಹೀದ್, ಮುಶೀನ್, ಮೊಹಮ್ಮದ್ ಇರ್ಫಾನ್, ರಕ್ಷಿತ್ ರಾಯ್ ಆ್ಯಂಡ್ ಮೊಹಮ್ಮದ್ ನಿಹಾಲ್ MRAC ಸೆಕೆಂಡ್ ಇಯರ್. ಎಲ್ಲರೂ ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸುವಂಥದ್ದು. ವಾಲಿಬಾಲ್ನಲ್ಲಿ ದ್ವಿತೀಯ ಸ್ಥಾನವನ್ನು ಟ್ವಿಟರ್ ಟ್ರೇಡ್ನವರು ಪಡೆದಿದ್ದಾರೆ. ಫೈರೋಜ್, ಜಿಶಾನ್, ಮರ್ಜೂಕ್, ಅಫ್ತಾದ್, ಕೈಫ್, ಇರ್ಫಾನ್, ರೈಫಾಜ್ ಆ್ಯಂಡ್ ಅಜೀಜ್ ಟ್ವಿಟರ್ ದ್ವಿತೀಯ ವರ್ಷದವರು ಬಂದು ಸ್ವೀಕರಿಸುವಂಥದ್ದು. ಜನಾಬ್ ಮೊಹಮ್ಮದ್ ಇಮ್ತಿಯಾಜ್ ಹುಸೇನ್ ಅವರಿಗೆ. ಮುಂದಿನ ಬಹುಮಾನ ವಿತರಣೆಯನ್ನು ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ವೈಸ್ ಪ್ರೆಸಿಡೆಂಟ್ ಫಾರೂಕ್ UH ಅವರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಫುಟ್ಬಾಲ್ ಇದರಲ್ಲಿ ಪ್ರಥಮ ಸ್ಥಾನವನ್ನು ಟ್ವಿಟರ್ನವರು ಪಡೆದಿದ್ದಾರೆ. ಅಜೀಜ್, ಮೊಹಮ್ಮದ್ ರಿಫಾಜ್,
ಜಿಶಾನ್, ಮರ್ಜೂಕ್, ಶೇಖ್ ಅಫ್ತಾಜ್ ಅಹಮದ್, ಮೊಹಮ್ಮದ್ ಫೈರೋಜ್, ಯುಬಿ ಮೊಹಮ್ಮದ್ ಕೈಫ್, ಇರ್ಫಾನ್. ಫಿಟ್ಟರ್ನವರು ಬಂದು ಬಹುಮಾನ ಸ್ವೀಕರಿಸಬೇಕಂತ ಕೇಳ್ತಾ ಇದ್ದೇನೆ. ಫುಟ್ಬಾಲ್ ದ್ವಿತೀಯ ರನ್ನರ್ಸ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಆಶಿಕ್, ಅಫ್ನಾನ್, ಸಾಬಿರ್, ಸಮೀಜ್, ಮಿಫ್ಲಾ, ನಯಾಜ್, ಮಾನಿಶ್, ಶಾಜ್. ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ನವರು ಬಂದು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಜನಾಬ್ ಫಾರೂಕ್ UH ಅವರಿಗೆ. ಮುಂದಿನ ಬಹುಮಾನ ವಿತರಣೆಯನ್ನು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಇನ್ನೊಬ್ಬ ಉಪಾಧ್ಯಕ್ಷರಾದಂತಹ ಜನಾಬ್ ಅಬ್ದುಲ್ ಜುಬೇರ್ ಅವರು ನಡೆಸಿಕೊಡ್ಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇದೀಗ ಕಬಡ್ಡಿ ವಿನ್ನರ್ಸ್ ಆಗಿದ್ದಾರೆ MRAC ಟ್ರೇಡ್, ಸಂಶುದ್ದೀನ್, ಇಶಾಮ್ ಅರ್ಫಾಜ್, ಜಾಹಿದ್, ಮೊಹಮ್ಮದ್ ಅಫ್ನಾನ್, ನಿಹಾಲ್, ಮುಸೀನ್, ಮೊಹಮ್ಮದ್ ಅಯಾನ್, ಮೊಹಮ್ಮದ್ ಇರ್ಫಾನ್, ಮೊಹಮ್ಮದ್ ಫರ್ದೀನ್. ಕಬಡ್ಡಿ ದ್ವಿತೀಯ ರನ್ನರ್ಸ್ MRAC ರಿತೇಶ್ ಕೆ, ಅಫ್ತರ್ ಅಲಿ, ಹಸೀನರ್, ಮೊಹಮ್ಮದ್ ಆರಿಶ್, ಮೊಹಮ್ಮದ್ ಆಶಿಕ್, ಮೊಹಮ್ಮದ್ ಮೊಹಮ್ಮದ್ ಶಹೂದ್, ಮಹದ್, ಶೈಮನ್, ನೈಫಾಲ್. ಧನ್ಯವಾದಗಳು ವೈಸ್ ಪ್ರೆಸಿಡೆಂಟ್ ಅವರಿಗೆ. ಮುಂದಿನ ಬಹುಮಾನ ವಿತರಣೆಯನ್ನು ನಮ್ಮ ಟ್ರಸ್ಟಿನ ಟ್ರೆಜರರ್ ಆದಂತಹ ಮೊಹಮ್ಮದ್ ಫಾರೂಕ್ ಅಬೂಬಕರ್ ಉಳ್ಳಾಳ್ ಅವರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕ್ರಿಕೆಟ್ ಪ್ರಥಮ ವಿನ್ನರ್ MRAC ಇರ್ಫಾನ್, ಶಂಶುದ್ದೀನ್, ಐಶಾಮ್, ಲಫೀರ್, ಅರ್ಫಾಜ್, ಮುಸೀನ್, ಅಯಾನ್, ಫರ್ದೀನ್, ರಕ್ಷಿತ್, ಜಾಹಿದ್, ನಿಹಾಲ್ ಮತ್ತು ಅಫ್ನಾನ್. ಕ್ರಿಕೆಟ್ ವಿನ್ನರ್ MRAC. ಕ್ರಿಕೆಟ್ ದ್ವಿತೀಯ ರನ್ನರ್ಸ್ ಫಿಟ್ಟರ್ ಅಜೀಜ್, ರಿಫಾಜ್, ಜಿಶಾನ್, ಮರ್ಜೂಕ್, ಅಫ್ತಾಬ್, ಪ್ರೀತಮ್, ಫೈರೋಜ್, ಕೈಫ್, ಇರ್ಫಾನ್, ಯಾಸೀನ್. ಬಹುಮಾನ ವಿತರಣೆ ಮಾಡಿದಂತಹ ನಮ್ಮ ಟ್ರಸ್ಟಿನ ಸದಸ್ಯರಿಗೆ ಹಾಗೂ ಬಹುಮಾನವನ್ನು ಸ್ವೀಕರಿಸಿದಂತಹ ವಿದ್ಯಾರ್ಥಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಡೆನಿಸ್ ಸರ್ ಅವರಿಗೆ ಕೃತಜ್ಞತೆಗಳು. ಮುಂದಿನ ಕಾರ್ಯಕ್ರಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ನೂತನ ಪದಾಧಿಕಾರಿಗಳ ಗೌರವಿಸಲ್ಪಡುವ ಒಂದು ಕಾರ್ಯಕ್ರಮ. ಸನ್ಮಾನ್ಯ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಇತರ ಎಲ್ಲ ಟ್ರಸ್ಟ್ನ ಸದಸ್ಯರುಗಳು ನಮ್ಮೊಂದಿಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರನ್ನು ಗೌರವಿಸುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರುಗಳು ಈಗ ಸನ್ಮಾನಿಸಲ್ಪಡುತ್ತಲಿದ್ದಾರೆ. ಶ್ರೀಯುತ ಹನೀಫ್ ಹಾಜ್ ಅವರನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ. ಇವರನ್ನು ಸನ್ಮಾನಿಸಲಿದ್ದಾರೆ ನಮ್ಮ ಟ್ರಾನ್ಸ್ಪಾರ್ಟರ್ ಅಂತಹ ಶ್ರೀಮತಿ ಶಿವರಾಜ್ ಸರ್ ಅವರನ್ನು ನಮ್ಮ ಪ್ರೆಸಿಡೆಂಟ್ ಅವರನ್ನು ಗೌರವಿಸ್ತಾ ಇದ್ದಾರೆ. ಗೌರವ ಪ್ರೆಸಿಡೆಂಟ್ ಅವರ ಸ್ವೀಕರಿಸಿದಂತಹ ನಮ್ಮ ಹನೀಫ್ ಹಾಜರ್ ಅವರಿಗೆ ಕೃತಜ್ಞತೆಗಳು. ಉಪಾಧ್ಯಕ್ಷರಾದಂತಹ ಫಾರೂಕ್ UH ಅವರು ನಮ್ಮೊಂದಿಗೆ ಕಿರಿಯ ತರಬೇತಿ ಅಧಿಕಾರಿಗಳಂತಹ ಹೊಲ್ಲಾ ಸರ್ ಹಾಗೂ ಪ್ರಾಂಶುಪಾಲರು ಫಲಪುಷ್ಪ ಕೊಡುವ ಮೂಲಕ ಹಾಗೂ ಸಾಲನ್ನು ಹೊದಿಸುವ ಮೂಲಕ ಸನ್ಮಾನ ಮಾಡ್ತಾ ಇದ್ದೇವೆ. ಸನ್ಮಾನವನ್ನು ಸ್ವೀಕರಿಸಿದಂತಹ ಫಾರೂಕ್ UH ಇವರಿಗೆ ಕೃತಜ್ಞತೆಗಳು. ಇನ್ನೋರ್ವ ಉಪಾಧ್ಯಕ್ಷರಾದಂತಹ ಫಾರೂಕ್
ಅಬ್ದುಲ್ ಜಬ್ಬಾರ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ಪ್ರಾಂಶುಪಾಲರು ಅವರು ಸಾಲು ಹೊದಿಸಿ ಹಾಗೂ ಫಲಪುಷ್ಪ ನೀಡುವುದರ ಮೂಲಕ ಗೌರವಿಸಿದ್ದಾರೆ. ಸನ್ಮಾನ ಸ್ವೀಕರಿಸಿದವರಿಗೆ ಕೃತಜ್ಞತೆಗಳು. ಸೈಯದ್ ಮದೀನಿ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಇಮ್ತಿಯಾಸ್ ಇವರಿಗೆ ಪ್ರಾಂಶುಪಾಲರು ಸನ್ಮಾನಿಸಿದ್ದಾರೆ. ಗೌರವಿಸಿದಂತಹ ಮೊಹಮ್ಮದ್ ಇಮ್ತಿಯಾಸ್ ಅವರಿಗೆ ಕೃತಜ್ಞತೆಗಳು. ಇನ್ನು ನಮ್ಮ ಸೈಯದ್ ಮದೀನಿ ಟ್ರಸ್ಟ್ ಚಾರಿಟೇಬಲ್ ಟ್ರಸ್ಟ್ ಇದರ ಟ್ರೆಸರರ್ ಫಾರೂಕ್ ಅಬೂಬಕರ್ ಉಲ್ಲಾಲ್ ಇವರು ಸಹ ನಮ್ಮೊಂದಿಗಿದ್ದಾರೆ. ಇವರಿಗೆ ಸಾಲು ಹೊದಿಸಿ ಫಲಪುಷ್ಪ ನೀಡುವುದರ ಮೂಲಕ ಸನ್ಮಾನಿಸಿದ್ದಾರೆ. ನಮ್ಮೆಲ್ಲರ ಟ್ರೆಸರರ್ ಫಾರೂಕ್ ಅಬೂಬಕರ್ ಉಲ್ಲಾರ್ ಈ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರಿಗೂ ಸಹ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನು ಹಾಗೆ ಇನ್ನಿತರ ಸದಸ್ಯರು ಅಬೂಬಕರ್ ಅವರು ಇದ್ದಾರೆ, ಅಬ್ದುಲ್ ಅಜೀಜ್ ಜಾಯಿಂಟ್ ಸೆಕ್ರೆಟರಿ ಅವರು ಇದ್ದಾರೆ, ಮೊಯ್ದೀನ್ ಭೊಟ್ಟು ಇವರು ಇದ್ದಾರೆ. ಇವರೆಲ್ಲರನ್ನ ನಾವು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ನಮ್ಮ ಉಪಾಧ್ಯಕ್ಷರಾದಂತಹ ನೂರುದ್ದೀನ್ ಸರ್ ಅವರು ಸಾಲು ಹೊದಿಸಿ ಫಲಪುಷ್ಪ ನೀಡುವುದರ ಮೂಲಕ ಸನ್ಮಾನಿಸಿದ್ದಾರೆ. ಸನ್ಮಾನ ಸ್ವೀಕರಿಸಿದವರಿಗೆ ಕೃತಜ್ಞತೆಗಳು. ಗೌರವವನ್ನು ಸ್ವೀಕರಿಸಿದ ಎಲ್ಲ ಸದಸ್ಯರುಗಳಿಗೂ ಹಾಗೂ ಅಧ್ಯಕ್ಷರುಗಳಿಗೂ ಕೃತಜ್ಞತೆಗಳನ್ನು ಹೇಳುತ್ತಾ ಮುಂದಿನ ಕಾರ್ಯಕ್ರಮ ಗೌರವ ಸ್ವೀಕರಿಸಿರುವಂತಹ ಅತಿಥಿಗಳು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಪ್ರಥಮವಾಗಿ ನಮ್ಮ ಅಧ್ಯಕ್ಷರು ಹನೀಫ್ ಹಾಜಿರ ಅವರು ಒಂದೆರಡು ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕೆಂದು ವಿನಂತಿಸಿಕೊಳ್ತಾ ಇದ್ದೀವಿ. ಜನಾಬ್ ಫಾರೂಕ್ ರವರೇ, ಅದೇ ರೀತಿ ಇನ್ನೊಬ್ಬರು ಉಪಾಧ್ಯಕ್ಷರಾದಂತಹ ಜಬ್ಬರ್ ರವರೇ, ಕೋಶಾಧಿಕಾರಿ ಫಾರೂಕ್ ರವರೇ, ಜತೆ ಕಾರ್ಯದರ್ಶಿ ಅಜೀಜ್ ರವರೇ, ಟ್ರಸ್ಟ್ ಸದಸ್ಯರಾದಂತಹ ಅಶ್ರಫ್ ಯೂಡಿರವರೇ, ಅಬೂಬಕರ್ ರವರೇ, ಪ್ರಿನ್ಸಿಪಾಲರೇ, ಅದೇ ರೀತಿ ಎಲ್ಲ ಅಧ್ಯಾಪಕರೇ, ವಿದ್ಯಾರ್ಥಿಗಳೇ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಪ್ರಾರಂಭವಾಗಿ 42 ವರ್ಷಗಳ ಇತಿಹಾಸದ ಹಿಂದಿನ ಪುಟಗಳನ್ನು ತೆರೆದಾಗ ಅವತ್ತಿನ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದಂತಹ ಮರ್ಹೂಮ್ ಇಬ್ರಾಹಿಂ ಹಾಜಿ 37 ವರ್ಷಗಳ ಕಾಲ ದೀರ್ಘಾವಧಿ ಆಡಳಿತ ನಡೆಸಿದವರು. ಅವರು ನೆನಪಿಸದೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಥವಾ ಸೈಯದ್ ಮದನಿ ಅರಬಿಕ್ ಎಜುಕೇಷನ್ ಟ್ರಸ್ಟ್ ಅಥವಾ ಸೈಯದ್ ಮದನಿ ದರ್ಗಾ ಸಮಿತಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅವರಿಗೆ ಮಗ್ಫಿರತ್ ನೀಡಲಿ ಎಂದು ನಾನು ದುಆ ಮಾಡುತ್ತೇನೆ. 50 ವರ್ಷಗಳ ಕಾಲ ಹಿಂದೆ ನಮ್ಮ ದಕ್ಷಿಣ ಜಿಲ್ಲೆಗಳಲ್ಲಿ ದಕ್ಷಿಣ ಮತ್ತು ಉಡುಪಿ ಜಿಲ್ಲೆಗಳ ಇತಿಹಾಸವನ್ನು ನೋಡಿದಾಗ ಎಷ್ಟು ಕಾಲೇಜುಗಳಿದ್ದವು, ITI ಕಾಲೇಜುಗಳು ಎಷ್ಟಿದ್ದವು, ಇಂಜಿನಿಯರಿಂಗ್ ಕಾಲೇಜುಗಳು ಎಷ್ಟಿದ್ದವು, ಮೆಡಿಕಲ್ ಕಾಲೇಜು ಎಷ್ಟುಗಳಿದ್ದವು. ಯಾವುದೇ ಇಲ್ಲದ ಸಮಯದಲ್ಲಿ ಉಲ್ಲಾಲದ ಹಿರಿಯ ನಾಗರಿಕರು, ಬುದ್ಧಿವಂತರು, ಬುದ್ಧಿಜೀವಿಗಳು ಸೇರಿ ಪ್ರಾರಂಭಿಸಿದ ITI ಕಾಲೇಜ್ ಆಗಿದೆ. ಸಮಾಜದ ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಒಳ್ಳೆಯ ವೃತ್ತಿಯಲ್ಲಿ ದುಡಿಯಬೇಕು, ಕೆಲಸ ಮಾಡಬೇಕು ಎಂಬ ಉದ್ದೇಶದಿಂದ ಪ್ರಾರಂಭಿಸಿದ ಕಾಲೇಜು. 42 ವರ್ಷಗಳಲ್ಲಿ ಸಾವಿರಾರು ಮಕ್ಕಳು ಇಲ್ಲಿ ವಿದ್ಯೆಯನ್ನು ಪಡೆದು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ದೊಡ್ಡ ಸ್ವತಃ ಬಿಸಿನೆಸ್ ಮಾಡಿರುವವರು ಎಷ್ಟೋ ಜನ ಇರಬಹುದು. ಈ ಕಾಲೇಜಿನ ಪ್ರಾರಂಭದ ಪ್ರಥಮ ಬ್ಯಾಚ್ಗಳಲ್ಲಿ ನನ್ನ ಅಣ್ಣ ಆಜಾದ್ ಇಸ್ಮಾಯಿಲ್ ಕೂಡ ಇಲ್ಲಿ ವಿದ್ಯಾರ್ಥಿಯಾಗಿದ್ದರು. ಈಗ ಇಲ್ಲಿ ವಿದ್ಯೆಯನ್ನು ಕಲಿತು ಮಂಗಳೂರಿನ ಐಡಿಯಲ್ ಇಂಜಿನಿಯರಿಂಗ್ ವರ್ಕ್ಶಾಪ್ನಲ್ಲಿ
ಟ್ರೈನಿಂಗ್ ಮಾಡಿ ನಂತರ ತೊಕೋಟಿನ ವರ್ಕ್ಶಾಪ್ ಇದ್ದುಕೊಂಡು ನಿರಂತರ ಒಂದು 35 ವರ್ಷಗಳ ಕಾಲ ಅಲ್ಲಿ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಯಾವತ್ತೂ ಕಡಿಮೆ ಆಗಲಿಲ್ಲ, ಅಥವಾ ಈ ಫೀಲ್ಡನ್ನು ಬಿಟ್ಟು ಇನ್ನೊಂದು ಫೀಲ್ಡಿಗೆ ಹೋಗಲು ಕೂಡ ಇಲ್ಲ. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಭಾಗ್ಯವಂತರು. ಒಂದನೇದಾಗಿ ನಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ ಹಾಗೆ ITI ಕಾಲೇಜಲ್ಲಿ 2 ವರ್ಷ ಕಲಿತು 6 ತಿಂಗಳ ನಂತರ ನಿಮಗೆ ಉದ್ಯೋಗವನ್ನು ಮಾಡಿ ನಿಮ್ಮ ಕುಟುಂಬವನ್ನು ನೋಡಲಿಕ್ಕೆ ನಿಮಗೆ ಸಾಧ್ಯ ಉಂಟು. ಅದು ಬೇರೆ ಯಾವುದೇ ಶಿಕ್ಷಣದಲ್ಲಿ ಕೂಡ ಸಾಧ್ಯನೇ ಇಲ್ಲ. ನಿನ್ನೆ ಅಥವಾ ಇವತ್ತಿನ ಪೇಪರ್ನಲ್ಲಿ ನೋಡಿದ ಹಾಗೆ HAL ಕಂಪನಿಯಲ್ಲಿ, ಬೆಂಗಳೂರಿನಲ್ಲಿ HAL ಕಂಪನಿಯಲ್ಲಿ 24-25ರ ಉದ್ಯೋಗಕ್ಕಾಗಿ 2,200 ಉದ್ಯೋಗಕ್ಕಾಗಿ ITI ಪಾಸಾದ ವಿದ್ಯಾರ್ಥಿಗಳನ್ನು ಆಹ್ವಾನಿಸಿದ್ದಾರೆ. 2,200 ವಿದ್ಯಾರ್ಥಿಗಳು. ಅದು ಆ HAL ಕಂಪನಿಯಲ್ಲಿ ಕರ್ನಾಟಕದಕ್ಕಿಂತ ಹೊರಗಿನ ರಾಜ್ಯದವರು ಕೂಡ ಇವತ್ತು ಅಲ್ಲಿ ದುಡಿಮೆ ಮಾಡ್ತಾ ಇದ್ದಾರೆ, ವೃತ್ತಿ ಮಾಡ್ತಾ ಇದ್ದಾರೆ. ಆದ್ದರಿಂದ ನೀವು ಅಥವಾ ನಿಮಗಿಂತ ಹಿಂದೆ ಕಲಿತ ಎಷ್ಟೋ ವಿದ್ಯಾರ್ಥಿಗಳಿಗೆ ಅವರಿಗೆ ಈ ಮೆಸೇಜನ್ನು ಕೊಟ್ಟು ಅವರು ಕೂಡ ಅಲ್ಲಿ ಒಂದು ಅಪ್ಲಿಕೇಶನ್ ಕೊಟ್ಟು ರಿಜಿಸ್ಟರ್ ಮಾಡಿ ಒಂದು ಉದ್ಯೋಗಾವಕಾಶ ಅವರು ಕೂಡ ಶ್ರಮಿಸಲಿ. ಏಕೆಂದರೆ ನೀವು ನಿಮ್ಮ ಹಿಂದಿನವರಿಗೆ ಕೊಟ್ಟರೆ ನಿಮಗೆ ಇನ್ನು ನಿಮ್ಮ ಮುಂದಿನವರು ಕೂಡ ಅವರಿಗೆ ಸಹಾಯ ಮಾಡಬಹುದು. ಮತ್ತೊಂದು ವಿಶೇಷ ಏನೆಂದರೆ ನಿಮಗೆ ಕಲಿಸುತ್ತಿರುವ ಅಧ್ಯಾಪಕ ವೃಂದದವರು ಹೊಸಬರೇನಲ್ಲ, ಮರ್ಹೂಮ್ ಇಬ್ರಾಹಿಂ ಹಾಜಿರ ಕಾವಲದಲ್ಲಿ ಇದ್ದವರು ಕೂಡ ಇದ್ದಾರೆ. ಈಗ ಅವರು ನೋಡುವಾಗ ಅವರ 25 ವರ್ಷದ ಆ ಎಕ್ಸ್ಪೀರಿಯನ್ಸ್, ತಮ್ಮ ಜೀವನದ ಆಯುಷ್ಯವನ್ನು ಪೂರ್ತಿಯಾಗಿ ವಿದ್ಯಾರ್ಥಿಗಳಿಗಾಗಿ ಅವರು ಮೀಸಲಿಟ್ಟಿದ್ದಾರೆ. ಯಾವತ್ತೂ ನೀವು ಎಲ್ಲರೂ ಕೂಡ ಅವರಿಗೆ ಆಭಾರಿಯಾಗಿರಬೇಕು. ಏಕೆಂದರೆ ಇಸ್ಲಾಂ ಕಲಿಸಿಕೊಡುತ್ತದೆ, ಒಬ್ಬ ವಿದ್ಯಾರ್ಥಿ ಕಲಿಕೆಯ ಕಾಲದಲ್ಲಿ ಯಾವತ್ತೂ ಗುರುಗಳಿಗೆ ಗೌರವ ನೀಡಲೇಬೇಕು. ಅದು ಮಸೀದಿಯ ವಸ್ತಾದುಗಳು ಮಾತ್ರವೇ ಅಲ್ಲ, ಮದ್ರಸದ ವಸ್ತಾದುಗಳು ಮಾತ್ರವೇ ಅಲ್ಲ, ವಿದ್ಯೆಯನ್ನು ಕಲಿಸಿದ ಯಾರೊಬ್ಬರು ಕೂಡ ಆಗಲಿ ಅವರನ್ನು ಗೌರವಿಸುವುದು ವಿದ್ಯಾರ್ಥಿಗಳ ಹಕ್ಕಾಗಿದೆ. ಇಸ್ಲಾಂ ಪ್ರತ್ಯೇಕವಾಗಿ ಹೇಳಿಕೊಟ್ಟಿದೆ. ಅದು ಮಾತ್ರವಲ್ಲ, ತೋರಿಸಿಕೊಟ್ಟಿದೆ. ನಾವೆಲ್ಲರೂ ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹುರ ಮದ್ಹಬ್ ಸ್ವೀಕರಿಸಿದವರು, ಅದರಂತೆ ನಡೆಯುವವರು. ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹು ಒಂದು ಸಲ ಕ್ಲಾಸ್ ತೆಗೆಯುತ್ತಿರುವಾಗ ದೂರದ ಕಡೆಯಿಂದ ಒಬ್ಬ ಯಹೂದಿ ಮನುಷ್ಯ ನಡೀತಾ ಹೋಗುತ್ತಿರುವಾಗ ದೂರದಲ್ಲಿ ನೋಡಿದುಕೊಂಡು ಅವರು ಎದ್ದು ನಿಂತು ಅವರಿಗೆ ಗೌರವಿಸಿದರು. ಹತ್ತಿರದಲ್ಲಿ ದೂರದಲ್ಲಿ. ಆಗ ಅವರ ವಿದ್ಯಾರ್ಥಿಗಳು, ಅವರ ಶಿಷ್ಯಂದಿರು ಕೇಳಿದರು, ವಸ್ತಾದರ ಇಮಾಮ್ ಶಾಫಿ ಅವರ ಹತ್ರ ನೀವೇಕೆ ಅಷ್ಟು ದೂರದಲ್ಲಿ ಒಬ್ಬ ವ್ಯಕ್ತಿ ನಡೀತಾರೆ ಹೋಗುವಾಗ ಅವರು ಎದ್ದು ನಿಂತು ಅವರಿಗೆ ಗೌರವಿಸುವುದಂತೇಳಿ. ಆಗ ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹು ಹೇಳಿದರು, ನಾನು ಒಂದು ವಿಷಯವನ್ನು ಅವರಿಂದ ಕಲಿತಿದ್ದೇನೆ, ಅವರು ನನ್ನ ಗುರುಗಳಿದ್ದಾಗಿದ್ದಾರೆ, ಆದ್ದರಿಂದ ನಾನು ಅವರಿಗೆ ಗೌರವಿಸುವುದು. ನೋಡಿ, ನಮ್ಗೆ ಎಷ್ಟೊಂದು ಕಲಿಲಿಕ್ಕುಂಟು. ಆದ್ದರಿಂದ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ತಂದೆ ತಾಯಿಗಳಿಗೆ ಅದೇ ರೀತಿ ತಂದೆ ತಾಯಿಗಳಿಗೆ ನೀವು ಎಷ್ಟು ಗೌರವಿಸ್ತೀರಿ ಅಷ್ಟೇ ಗೌರವವನ್ನು ನಿಮ್ಮ ಕಲಿಸಿದ ನಿಮ್ಮ ಅಧ್ಯಾಪಕರು ಕೂಡ ನೀಡಬೇಕಾಗಿ ಎಂದು ಹೇಳುತ್ತಾ, ಮುಂದೆ 42 ವರ್ಷಕಾಲ ಆಯಿತು ITI ಕಾಲೇಜಿಗೆ. ಇಂದು ಈ ಕಾಲೇಜಿ ಎಷ್ಟೋ ದೊಡ್ಡ ಒಂದು ಇಂಜಿನಿಯರ್ ಕಾಲೇಜ್ ಆಗಿರಬೇಕಿತ್ತು. ಒಂದು ದುರದೃಷ್ಟವಶಾತ್ ಇಂದು ಇದು ITI ಆಗಿ ಇಲ್ಲಿ ಖಾಲಿ ಅದರ ಒಟ್ಟಿಗೆ ಇದೆ. ಇನ್ಶಾ ಅಲ್ಲಾ ಈಗಾಗಲೇ ಹೊಸ ಸೈಯದ್ ಚಾರಿಟೇಬಲ್ ಟ್ರಸ್ಟ್ ಸಮಿತಿ ಬಂದಿದೆ. ನಾವು ಇದರ ಬಗ್ಗೆ ಯಾವತ್ತೂ ಚಿಂತನೆ ಮಾಡ್ತಾ ಇದ್ದೇವೆ. ನೀವು ದುವಾ ಮಾಡಿ ಈ ITI ಕಾಲೇಜ್ ಒಂದು ಉತ್ತಮಕ್ಕೆ, ಒಂದು ಎತ್ತರಕ್ಕೆ ಬೆಳೆಯಲಿ. ಅದರೊಟ್ಟಿಗೆ ನಿಮ್ಗೆಲ್ಲರಿಗೂ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ, ನಿಮ್ಮೆಲ್ಲರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಈ ITI ಕಾಲೇಜಿ ನೀವು ಕಲಿತ ಕಾಲೇಜಿ, ನೀವು ಕಲಿತ ಕಾಲೇಜನ್ನು ಉಳಿಸಿ ಬೆಳೆಸುವುದು ನಿಮ್ಮೆಲ್ಲರ ಜವಾಬ್ದಾರಿ ಆಗಿದೆ.
ಮುಂದಕ್ಕೆ ನಿಮ್ಮ ನೆರೆಕರೆಯವರು ಅಥವಾ ನಿಮ್ಮ ಮನೆಯವರು ಯಾವುದೇ ಆದರೂ SLC ನಂತರ PUC ನಂತರ ಅವರು ಬರುವುದಾದರೆ ಅವರನ್ನು ನಿಮ್ಮ ITI ಕಾಲೇಜಿಗೆ ನೀವು ಅಡ್ಮಿಷನ್ ಮಾಡಬೇಕಾಗಿ ಎಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ನನ್ನ 2 ಮಾತನ್ನು ಮುಕ್ತಾಯಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಲಿಮಿಟೆಡ್ ಇದರಲ್ಲಿ ಉದ್ಯೋಗಾವಕಾಶಗಳು ಬಹಳಷ್ಟು ಇದೆ ಎಂದು ಈ ಸಂದರ್ಭದಲ್ಲಿ ನೆನಪಿಸುತ್ತಾ ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನು ಹೇಳುತ್ತಾ ಅಧ್ಯಕ್ಷರ ಭಾಷಣವನ್ನು ಮುಗಿಸಿದಂತಹ ಸನ್ಮಾನ್ಯ ಹನೀಫ್ ಹಾಜ್ ರವರಿಗೆ ಕೃತಜ್ಞತೆಗಳು. ಇನ್ನು ಮುಂದಕ್ಕೆ ನಮ್ಮೆಲ್ಲರ ನೆಚ್ಚಿನ ಉಪಾಧ್ಯಕ್ಷರಾದಂತಹ ಫಾರೂಕ್ UH ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಸನ್ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಕೋಶಾಧಿಕಾರಿಗಳೇ ಹಾಗೂ ಜತೆ ಕಾರ್ಯದರ್ಶಿಯವರೇ ಹಾಗೂ ಎಲ್ಲ ಟ್ರಸ್ಟ್ನ ಮೆಂಬರ್ಸ್ಗಳೇ ಹಾಗೂ ನಮ್ಮ ಈ ITIನ ಪ್ರಾಚಾರ್ಯರೇ ಎಲ್ಲ ಬಹಳಷ್ಟು ನಿಮ್ಮ ಜೀವನದ ಈಗ ಕೇವಲ ಆದದ್ದು 17 ವರ್ಷ ಇರ್ಬೋದು, 17-18 ವರ್ಷ ನಿಮ್ಮ ಜೀವನದ ಮುಂದಿನ ಹಂತ. ಯಾಕೆಂದರೆ ನಿಮಗೆ 18 ವರ್ಷ ಪೂರ್ತಿ ಆಗುವಾಗ ಮತದಾನದ ರೈಟ್ಸ್ ಬರ್ತದೆ. ಒಂದು 25-30ರೊಳಗೆ ನಿಮಗೆ ಮದುವೆ ಕಾರ್ಯ ನಡೀತದೆ. ಮುಂದಿನ ಲೈಫ್ ನಿಮ್ಮ ಜೀವನ ಯಾಕೆ ಅಂತ ಹೇಳಿದರೆ ನಿಮಗೆ ಮಕ್ಕಳೆಲ್ಲ ಆಗಲಿಕ್ಕೆ ಶುರು ಆಗ್ತದೆ ಅಲ್ವಾ. ಕುಟುಂಬ ಜೀವನ ಅಂತ ಹೇಳಿದರೆ ಈಗ ನಿಮ್ಮ ತಂದೆ ತಾಯಿಗಳಿಗೆ ಗುರುಗಳಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳಿದರು. ನಾವು ಯಾರೇ ಅನುಯಾಯಿಗಳು, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಯಾಯಿಗಳು, ಅವರು ಲೈಫಲ್ಲಿ ಶಿಸ್ತನ್ನು ಮೊದಲು ಕಲಿಯಬೇಕು ಅಂತ ಹೇಳಿದ್ದಾರೆ. ಈಮಾನಿನ ಒಂದು ಅಂಗ ಅಂತ ಹೇಳಿದರೆ ನಾವು ನಮ್ಮ ಮೈಯನ್ನು ಮೊದಲು ಶುದ್ಧಿಯಾಗಿಟ್ಕೊಳ್ಬೇಕು. ಇದು ಪ್ರಥಮ ಒಂದು ಯಾಕೆಂತ ಹೇಳಿದರೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದಂಥ ಒಂದು ಕಾರ್ಯ. ಅದಕ್ಕೋಸ್ಕರ ನಮಾಜನ್ನು ಸಂಸ್ಥಾಪಿಸಿದ್ದಾರೆ. 5 ಸಲ ನಮಾಜ್ ಮಾಡಬೇಕು. ನಮಾಜ್ ಮಾಡುವಾಗ ಏನು ಮಾಡಬೇಕು? ಅಂಗಾಂಗ ಶುದ್ಧಿ ಅಂಗಾಂಗ ಶುದ್ಧಿ ಮಾಡಬೇಕಾದ್ರೆ ಏನು ಮಾಡಬೇಕು? ಮೊದಲು ನಮ್ಮ ದೇಹವನ್ನು ಶುದ್ಧಿಯಾಗಿಟ್ಕೊಳ್ಬೇಕು. ಇದನ್ನು ನಾವು ಲೈಫಲ್ಲಿ ನಾವು ಅಳವಡಿಸಿಕೊಳ್ಳದಿದ್ದರೆ ನಮ್ಮ ಮುಂದಿನ ಜೀವನ ನಾವು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಶಿಸ್ತನ್ನು ಮೈಗೂಡಿಸಿಕೊಳ್ಳಿ. ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ಇವತ್ತು ವಿಜೇತರಾದಂಥ ಎಲ್ಲ ಮಕ್ಕಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎರಡನೇದಾಗಿ, ಇವತ್ತು ನಮ್ಮ ಕಾಲೇಜನ್ನು, ನಮ್ಮ ITIಯನ್ನು ಬಿಟ್ಟು ಹೋಗತಕ್ಕಂಥ ವಿದ್ಯಾರ್ಥಿಗಳಿದ್ದೀರ. ನಿಮ್ಮನ್ನು ನಮ್ಮ ಅಧ್ಯಾಪಕರುಗಳು ಏನು ಮಾಡಬೇಕು ಅಂತ ಹೇಳಿದರೆ, ಅವರ ಅಡ್ರೆಸ್ಸು, ಅವರ ಫೋನ್ ನಂಬರ ಎಲ್ಲವನ್ನು ಬರೆದಿಟ್ಕೊಂಡು ಒಂದು ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನನ್ನು ನಿರ್ಮಾಣ ಮಾಡಬೇಕು. ಇದು ಮಾಡದಿದ್ದರೆ ಈ ಕಾಲೇಜಿನ ಅವಸ್ಥೆ ಇದಕ್ಕಿಂತ ಕಡೆ ಆಗ್ತಾ ಹೋಗ್ತದೆ. ಯಾಕೆಂತ ಹೇಳಿದರೆ ಅವರು ವೃತ್ತಿ ಆಧಾರಿತ ಕಾಲೇಜಿನಲ್ಲಿದ್ದಾರೆ. ಈಗ ಅವರು ಕಾಲೇಜ್ ಬಿಟ್ಟು 1 ವರ್ಷ ನೀವು ಟ್ರೈನಿಂಗ್ ಮಾಡಿ, ಕೇವಲ 1 ವರ್ಷ ನೀವು ಒಂದು 10,000 5,000 ಸಂಬಳಕ್ಕೆ ಎಲ್ಲಿಯಾದರೂ ಕೆಲಸಕ್ಕೆ ಜಾಯ್ನ್ ಆಗಿ, ಅಥವಾ ಪೋಸ್ಟ್ ಗ್ರಾಜ್ಯುಯೇಟ್ ಮಾಡಿ ಆದ ನಂತರ ನಿಮಗೆ ಅದರ ಪ್ರತಿಫಲ ಏನು ಅಂತ ಹೇಳಿ ಗೊತ್ತಾಗ್ತದೆ. ನಿಮಗೆ ಲಕ್ಷಾಂತರ ರೂಪಾಯಿ ಸಂಬಳ ಸಿಗುವಾಗ ನೀವು ಕಲಿತಂಥ ಶಾಲೆ, ನಿಮಗೆ ಕಲಿಸಿದಂಥ ಗುರುಗಳ ನೆನಪಾಗ್ಬೋದು. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ಹೇಳಿದರೆ, ನೀವು ನಿಮ್ಮ ಲೈಫಲ್ಲಿ ಶಿಸ್ತನ್ನು ಮೂಡಿಸಿಕೊಂಡು ನೀವು ಸಿಕ್ಕಿದಂಥ 5,000 10,000 ಸಂಬಳ, ಇದು ಜುಜುಬಿ ಅಂತ ಹೇಳಿ, ಅದರಲ್ಲಿ ಪ್ರತ್ಯೇಕವಾಗಿ ನಮ್ಮ ಬ್ಯಾರಿ ಮಕ್ಕಳಿಗೆ ಅದು ಜುಜುಬಿ. ಯಾಕೆಂದರೆ ಲೈಫ್ ಎಂಜಾಯ್ ಮಾಡ್ತಾ ಇರೋದು ಅಲ್ಲ, ಲೈಫ್ ಎಂಜಾಯ್ ಮಾಡೋದು ಮುಖ್ಯ ಅಲ್ಲ. ಇದ್ದದರಲ್ಲಿ ಸುಖ ಪಡಲಿಕ್ಕೆ ಕಲಿಬೇಕು. ಇದ್ದದರಲ್ಲಿ ಸುಖಪಟ್ಟು ನೀವು ಸಿಕ್ಕಿದರಲ್ಲಿ ನೀವು ನಿಮ್ಮ ಕೌಶಲ್ಯವನ್ನು ವೃದ್ಧಿ ಮಾಡ್ತಾ ಹೋದ ಕೂಡಲೇ ನಿಮಗೆ ಲಕ್ಷಾಂತರ ರೂಪಾಯಿ ಸಂಬಳ ಸಿಗುವಂಥ ವ್ಯವಸ್ಥೆಗಳು ಕೈ ಬೀಸಿ ಕರೀತಾ ಇದೆ. ಅದಕ್ಕೋಸ್ಕರ ನೀವು ಯಶಸ್ವಿಯ ಮೆಟ್ಟಲನ್ನು ಏರಬೇಕಾದ್ರೆ ನಿಮಗೆ ಜುಜುಬಿ ಸಿಕ್ಕಿದರಲ್ಲಿ ತೃಪ್ತಿಪಟ್ಟು ನೀವು ನಿಮ್ಮ ಕೆಲಸದಲ್ಲಿ ಮುಂದುವರಿಸಿಕೊಂಡು ಹೋಗಿ, ಅದರಲ್ಲೇ ಧ್ಯಾನವನ್ನು ವಹಿಸಿಕೊಂಡು ನಿಮ್ಮ ಕೆಲಸವನ್ನು ಮಾಡಿ, ನಿಮಗೆ ಖಂಡಿತವಾಗಿಯೂ ಯಶಸ್ವಿ ಆಗ್ತದೆ. ನಿಮ್ಮ ಭವಿಷ್ಯ ಕೂಡ ಯಶಸ್ವಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ನಮ್ಮ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ ನಿರ್ಮಾಣ ಮಾಡಲೇಬೇಕು. ನಮ್ಮ ಪ್ರಾಚಾರ್ಯರು ಅದಕ್ಕೆ ಮುತುವರ್ಜಿ ವಹಿಸಬೇಕು. ಯಾಕೆಂದರೆ ಇವತ್ತು ನಾಳೆಯಿಂದ ಅವರಿಲ್ಲ, ಮಕ್ಕಳಿಲ್ಲ, ಅವ್ರ ಎಕ್ಸಾಮ್ ಹೋಗ್ತಾ ಇದ್ದಾರೆ ಅಲ್ವಾ. ಇದು ನಿರಂತರವಾಗಿ ಆಗಬೇಕು. ಅವರ ಫೋನ್ ನಂಬರ್ ಬರೆದಿಟ್ಕೊಳ್ಳಿ. ಆ ಒಂದು ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ ನಿರ್ಮಾಣ ಮಾಡಿ. ಬಹಳಷ್ಟು ಮಂದಿ ಇದ್ದಾರೆ. ಈಗ ನಮ್ಮ ಅಧ್ಯಕ್ಷರ ಅಣ್ಣ ಇದ್ದಾರೆ ಅಂತ ಹೇಳಿದರು ಅಧ್ಯಕ್ಷರು. ನನ್ನೊಬ್ಬರು ಫ್ರೆಂಡ್ ಇದ್ದಾರೆ, ಫತ್ತಾಕ್ ಅಂತ ಹೇಳಿ, ಇಲೆಕ್ಟ್ರಿಷಿಯನ್, ದೊಡ್ಡ ಇಲೆಕ್ಟ್ರಿಷಿಯನ್. ಹಾಗೆ ನಮಗೆ ಬೇರೆಯವರು ಗೊತ್ತಿಲ್ಲ, ಆದರೆ ಅವರು ಕಲಿತಂಥ ವ್ಯವಸ್ಥೆಯಲ್ಲಿ ಅವರು ಮುಂದೆ ಹೋಗ್ತಾ ಇದ್ದಾರೆ.
ಹಾಗಾಗಿ ಅವರನ್ನು ನಾವು ಉಪಯೋಗಿಸಿಕೊಂಡು ನಮ್ಮ ಶಾಲೆಯ ಅಭಿವೃದ್ಧಿಗೆ, ನಮ್ಮ ಫರ್ನಿಚರು ಇನ್ನಿತರ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವರಿಂದ ಪ್ರಯೋಜನವನ್ನು ತಗೊಳ್ಬೋದು. ಕೇವಲ ಟ್ರಸ್ಟ್ ಯಾಕೆಂತ ಹೇಳಿದರೆ ಇಲ್ಲಿ ಫೀಸ್ ಎಷ್ಟಿದೆ? ಒಂದು ಸಂಸ್ಥೆಯನ್ನು ನಡೆಸಬೇಕಾದ್ರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಏನು ಅಂತ ಹೇಳಿದರೆ ಹಣ. ಇದು ಇಲ್ಲದಿದ್ದರೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಇಲ್ಲಿ ಏನಾದರೂ ಸಣ್ಣ ಪುಟ್ಟ ಕಾರ್ಯ ಮಾಡಬೇಕಾದ್ರೆ ನಮ್ಮ ಅಧ್ಯಾಪಕರೇ ಅವರ ಕೀಸೆಯಿಂದ ಕೈ ಹಾಕಿ ಏನಾದರೂ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಟ್ರಸ್ಟ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ, ಯಾಕೆಂತ ಹೇಳಿದರೆ ಉಳಿಸಿ ಅಂತ ಇದೆ. ಹಾಗಾಗಿ ಆ ಒಂದು ವ್ಯವಸ್ಥೆಯನ್ನು ಒಳ್ಳೆಯ ರೀತಿಯಲ್ಲಿ ಕೊಂಡೋಗಲಿಕ್ಕೆ ನೀವೆಲ್ಲರೂ ಪ್ರಯತ್ನ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್ ಎಂದು ಹಿತನುಡಿಯನ್ನು ನೀಡುತ್ತಾ, ಈ ITIಯಲ್ಲಿ ಹಳೆ ವಿದ್ಯಾರ್ಥಿ ಸಂಘಟನೆಯನ್ನು ಸ್ಥಾಪಿಸಬೇಕು ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಇದೆ. ಅದನ್ನು ಸ್ವಲ್ಪ ಉತ್ತಮ ರೀತಿಯಲ್ಲಿ ನಾವು ಮುಂದುವರಿಸಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ. ಎಲ್ಲರ ವಿದ್ಯಾರ್ಥಿಗಳು ಈ ಸಂದರ್ಭಗಳಲ್ಲಿ ಅದನ್ನು ನೋಂದವನ್ನು ಮಾಡಿಕೊಳ್ಬೇಕು. ನಿಮ್ಮ ಒಂದು ಮೊಬೈಲ್ ನಂಬರವನ್ನು ನೀಡಿ ಆ ಗ್ರೂಪಿಗೆ ನೀವೆಲ್ಲ ಜಾಯಿನ್ ಆಗಬೇಕು. ಈ ಸಂದರ್ಭದಲ್ಲಿ ನಮಗೆ ಹಿತನುಡಿಯನ್ನು ನೀಡಿದಂತಹ ಸನ್ಮಾನ್ಯ ಉಪಾಧ್ಯಕ್ಷರು ಫಾರೂಕ್ UH ಇವರಿಗೆ ತುಂಬ ಹೃದಯದ ಕೃತಜ್ಞತೆ ಧನ್ಯವಾದ ಸಮರ್ಪಣೆ ಮಾಡಲಿಕ್ಕಿದ್ದಾರೆ. ಸನ್ಮಾನ್ಯ ಶಿವಶಂಕರ್ ಹೊಲ್ಲ, ಶ್ರೀಯುತ ಶಿವಶಂಕರ್ ಹೊಲ್ಲ ಇವರನ್ನು ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇವೆ. 2023-24 ಸಾಲಿನ ಕ್ರೀಡಾಕೂಟದ ಪ್ರಶಸ್ತಿ ಪ್ರದಾನ ಹಾಗೂ ಅಂತಿಮ ವರ್ಷದ ಮಕ್ಕಳ ಬೀಳ್ಕೊಡುಗೆ ಸಮಾರಂಭದ ಉದ್ದೇಶವಾಗಿ ಸಭೆಯಲ್ಲಿ ಆಹ್ವಾನಿತರಾದಂಥ ಎಲ್ಲರಿಗೂ ಎಲ್ಲ ಸಭಾ ಕಾರ್ಯಕ್ರಮ ಮುಗಿದಿದ್ದು ಈಗ ಧನ್ಯವಾದ ಸಮರ್ಪಣೆಯನ್ನು ಮಾಡ್ತಿದ್ದೇನೆ. ಮುಖ್ಯವಾಗಿ ನಮ್ಮ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಸೈಯದ್ ಮದನಿ ಟ್ರಸ್ಟ್ನ ಅಧ್ಯಕ್ಷರಾದಂಥ ಜನಾಬ್ ಹನೀಫ್ ಹಾಜಿ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಅದೇ ರೀತಿ ಆಡಳಿತ ಮಂಡಳಿಯ ಉಪಾಧ್ಯಕ್ಷರುಗಳಾದಂಥ ಅಬ್ದುಲ್ ಜಬ್ಬಾರ್ ಹಾಗೂ ಫಾರೂಕ್ UH ಇವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಆನಂತರ ಸೈಯದ್ ಮದನಿ ಟ್ರಸ್ಟ್ನ ಕಾರ್ಯದರ್ಶಿಗಳಾದಂಥ ಮೊಹಮ್ಮದ್ ಇಮ್ತಿಯಾಜ್ ಹುಸೇನ್ ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಆಮೇಲೆ ಸಹ ಕಾರ್ಯದರ್ಶಿಯಾದಂಥ ಅಬ್ದುಲ್ ಅಜೀಜ್ ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಆನಂತರ ಖಜಾಂಜಿಯಾದಂಥ ಫಾರೂಕ್ ಅಬುಬಕರ್ ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೆ ಎಲ್ಲ ಆಗಮಿಸಿದಂಥ ಆಡಳಿತ ಮಂಡಳಿಯ ಸದಸ್ಯರುಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೆ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗದವರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದಂಥ ಎಲ್ಲ ನಮ್ಮ ವಿದ್ಯಾರ್ಥಿ ವೃಂದದವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಹಾಗೆ ವಿಡಿಯೋಗ್ರಾಫರ್ ಆಗಿ ಬಂದಂಥ ಅವರಿಗೆ ಸಹ ಧನ್ಯವಾದ ಸಮರ್ಪಿಸುತ್ತಾ ನನ್ನ ಧನ್ಯವಾದ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.